ನಮ್ಮ ಒಂದು ಹೆಲ್ತ್ ಟಾಕ್ ಆಯುರ್ ಪ್ರಸಾದಿನಿ ಕಾರ್ಯಕ್ರಮದಲ್ಲಿ ಈ ಹಿಂದಿನ ಸಂಚಿಕೆಯಲ್ಲಿ ಆರೋಗ್ಯ ಸಂಬಂಧಿ ವಿಚಾರಗಳ ಬಗ್ಗೆ ಸೂಕ್ತವಾಗಿರುವಂತಹ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀವಿ. ಹಾಗೆಯೇ ನೀವು ಯಾವುದೇ ಒಂದು ವಿಚಾರಗಳನ್ನು ತಿಳಿಸಿದಾಗ ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ಕ್ರಮಗಳನ್ನು ಕೂಡ ಚಿಕಿತ್ಸಾ ವಿಧಾನಗಳನ್ನು ಕೂಡ ತಿಳಿಸಿಕೊಟ್ಟಿರುವಂಥದ್ದು. ಈ ಕಳೆದ ಸಂಚಿಕೆಯಲ್ಲಿ ನಾವು ಋತುಚಕ್ರದಿಂದ ಉಂಟಾಗುವಂತಹ ಏರುಪೇರು ಹಾಗೇನೆ ಇವುಗಳಿಂದ ಉಂಟಾಗುವಂತಹ ಸಮಸ್ಯೆ, ಅವುಗಳಿಗೆ ಸೂಕ್ತ ಚಿಕಿತ್ಸಾ ವಿಧಾನ ಯಾವುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ವಿ. ಈ ಒಂದು ವಿಚಾರದ ಮುಂದುವರಿದ ಭಾಗ ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಣು ಕೂಡ ಋತುಮತಿಯಾದಂತಹ ಸಂದರ್ಭದಲ್ಲಿ ಆಕೆಯ ದೇಹದಲ್ಲಿ ಹಾಗೂ ಆಕೆಯ ಮನಸ್ಥಿತಿಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ಆ ಬಳಿಕ ತಿಂಗಳು ಮುಟ್ಟಿನ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ನೋವುಗಳನ್ನು ಅನುಭವಿಸಿ, ಒಂದಿಷ್ಟು ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸಿ ಆಕೆ ದಿನಗಳನ್ನ ದೂಡ್ತಾಳೆ. ಆಮೇಲೆ ಕೊನೆಯದಾಗಿ ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಈಕೆಯ ಆರೈಕೆ ತುಂಬಾನೇ ಮುಖ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ಕೂಡ ಹೆಣ್ಣು ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾಳೆ. ಈ ವಿಚಾರದ ಬಗ್ಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಗಳನ್ನ ಹಂಚಿಕೊಳ್ಳೋದಕ್ಕೆ ಇದ್ದೀವಿ. ಈ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡೋದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಸರ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ವೈದ್ಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವಾಗ ನಾವು ಕಳೆದ ಸಂಚಿಕೆಯಲ್ಲಿ ಋತುಚಕ್ರದ ಬಗ್ಗೆ ಮಾತನಾಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಅದರದ್ದೇ ಒಂದು ಸ್ವಲ್ಪ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಇವಾಗ ಹೆಣ್ಣು ಮಕ್ಕಳಿಗೆ ಕೊನೆಯದಾಗಿ ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಇವಾಗ ನಾವು ಈ ವಿಚಾರವನ್ನೇ ಮಾತಾಡುವಾಗ ಮೆನೋಪಾಸ್ ಅಂದ್ರೆ ಏನು ಅಂತ ಮೊದಲನೇದಾಗಿ ನಮಗೆ ಹೇಳೋದಾದ್ರೆ ಏನು ಅಂತ? ಸಾಮಾನ್ಯವಾಗಿ ಮಹಿಳೆಯ ಜೀವನದಲ್ಲಿ ಒಂದು 3 ಹಂತ, ಅದು ಬಹಳ ಪ್ರಾಮುಖ್ಯವಾದ ಹಂತಗಳು. ಒಂದು ಪ್ಯೂಬರ್ಟಿ ಅಂತ. ಪ್ಯೂಬರ್ಟಿ ಅಂದರೆ ಋತುಮತಿಯಾಗುವ ಘಟ್ಟ. ಇನ್ನೊಂದು ಪ್ರೆಗ್ನೆನ್ಸಿ ಅಂತ, ಗರ್ಭಿಣಿ ಆಗುವಂತಹ ಹಂತ. ಮತ್ತೊಂದು ಮೆನೋಪಾಸ್ ಅಂತ, ಅಂದರೆ ಈ ಮುಟ್ಟು ನಿಲ್ಲುವಂಥ ಹಂತ. ಈ 3 ಹಂತಗಳು ಒಬ್ಬ ಮಹಿಳೆಯ ಅಥವಾ ಸ್ತ್ರೀಯ ಜೀವನದಲ್ಲಿ ತುಂಬ ಪ್ರಾಮುಖ್ಯವಾದ ಘಟ್ಟಗಳಾಗಿರ್ತದೆ. ಅದು ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಕೂಡ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು, ಪ್ರಭಾವಗಳನ್ನು ಉಂಟು ಮಾಡ್ತದೆ. ನಾವು ಈ ಮೆನೋಪಾಸ್ ಅಂತ ಹೇಳುವ ವಿಷಯವನ್ನು ಆಲೋಚನೆ ಮಾಡುವುದಕ್ಕೆ ಮೊದಲು ಈ ಸ್ತ್ರೀಯರಲ್ಲಿ ಋತುಚಕ್ರ ಅಂದರೆ ಈ ಪ್ರತಿ ತಿಂಗಳು ಮುಟ್ಟಾಗುವಂಥದ್ದು ಅಥವಾ ಈ ಪೀರಿಯಡ್ಸ್ ಅಂತ ನಾವು ಹೇಳ್ತೇವೆ, ಮೆನ್ಸ್ಟ್ರುವಲ್ ಪೀರಿಯಡ್ ಅಂತ ನಾವೇನು ಹೇಳ್ತೇವೆ, ಅದರ ಕುರಿತು ಒಂದು ದೃಷ್ಟಿ ಹಾಕಬೇಕಾಗ್ತದೆ. ಇದರಲ್ಲಿ ಈ ಋತುಮತಿಯಾಗುವ ಅಥವಾ ಋತುಚಕ್ರ, ಚಕ್ರ ಅಂದರೆ ಸೈಕಲ್, ಪ್ರತಿ ತಿಂಗಳು ಇದೇ ಒಂದು ಚಕ್ರ ಪುನರಾವರ್ತನೆ ಆಗ್ತಾ ಇರ್ತದೆ. ಇದರಲ್ಲಿ 2 ಭಾಗ, ಈ 28 ದಿನದ ಈ ಒಂದು ಚಕ್ರದಲ್ಲಿ 2 ಭಾಗಗಳನ್ನಾಗಿ ನಾವು ಮಾಡಬಹುದು. ಒಂದು ಆರಂಭದ 14 ದಿನಗಳು, ಇನ್ನೊಂದು ದ್ವಿತೀಯಾರ್ಧ 2ನೇ ಭಾಗ, ಆ 14 ದಿನಗಳು. ಒಟ್ಟು ಮೊದಲ ಅರ್ಧ 14, 2ನೇ ಅರ್ಧ 14, ಹೀಗೆ ಸೇರಿ ಒಟ್ಟು 28 ದಿನಗಳು ಅಂತ ನಾವು ಋತುಚಕ್ರವನ್ನು ಪರಿಗಣಿಸ್ತೇವೆ. ಈ ಮೊದಲ ಅರ್ಧದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇದರಲ್ಲಿ ಅಂಡಾಣು ಬಿಡುಗಡೆ, ಅಂಡಾಶಯದಿಂದ, ಓವರಿ ಅಂತ ನಾವೇನು ಹೇಳ್ತೇವೆ, ಅದರಿಂದ ಅಂಡಾಣು ಬಿಡುಗಡೆಯಾಗುವಂತಹ ಒಂದು ಘಟ್ಟ. ಇದು ಮೊದಲ 14 ದಿನಗಳಲ್ಲಿ ಆಗ್ತದೆ. 2ನೆಯ ಹಂತದಲ್ಲಿ ಬಿಡುಗಡೆಯಾದ ಅಂಡಾಣುವನ್ನು ಫಲಿತವಾದ, ಒಂದು ವೇಳೆ ಅದು ಫಲಿತವಾದರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ ಗರ್ಭಕೋಶ ತಯಾರಾಗ್ತಾ ಹೋಗ್ತದೆ. ಇದು 2ನೇ ಭಾಗ. ಒಂದು ವೇಳೆ ಅದು ಅಂಡಾಣು ಫಲಿತ ಆಗದಿದ್ದರೆ, ಅಂದರೆ ಗರ್ಭಧಾರಣೆ ಆಗದೇ ಇದ್ದರೆ, ಆಗ ಈ ತಯಾರಾದ ಗರ್ಭಕೋಶದ ಒಂದು ಅಂಶ ಏನಿದೆ ಅದು ಮತ್ತು ಅಂಡಾಣು ಇದೆಲ್ಲ ಒಟ್ಟಿಗೆ ಸೇರಿ ದೇಹದಿಂದ ಹೊರಗಡೆ ಹೋಗುವ ಈ ಒಂದು ಪ್ರಕ್ರಿಯೆಯನ್ನು ನಾವು ಋತುಸ್ರಾವ ಅಂತೇಳಿ ಕರೀತೇವೆ. ಇದು ಈ ರೀತಿ ನಮ್ಮ ಈ ಚಕ್ರ ನಡೀತಾ ಇರ್ತದೆ. ಆದರೆ ಇದು ನಡಿಬೇಕಿದ್ರೆ, ಇದು ಅಂತಲ್ಲ, ಯಾವುದೇ ಒಂದು ಸಂಗತಿ ದೇಹದಲ್ಲಿ ನಡೆಯಬೇಕಿದ್ರೆ ಅದಕ್ಕೆ ಬಹಳಷ್ಟು ನರ ರಾಸಾಯನಿಕಗಳ ಪ್ರಭಾವ ಅಥವಾ ಪ್ರಾಬಲ್ಯ ಇದು ಪ್ರಮುಖವಾಗಿರ್ತದೆ. ನಾವು ಅಳುವುದಕ್ಕೆ ಕೆಲವೊಂದು ರಾಸಾಯನಿಕಗಳು ನಮ್ಮ ದೇಹದೊಳಗೆ ಕೆಲಸ ಮಾಡ್ತಾ ಇರ್ತದೆ. ನಾವು ನಗುವುದಕ್ಕೆ ಕೆಲವೊಂದು ಹಾರ್ಮೋನುಗಳು, ರಾಸಾಯನಿಕಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತದೆ. ನಮ್ಮ ತಲೆ ಕೂದಲು ಸೊಂಪಾಗಿ ಬೆಳೆಯುವುದಕ್ಕೆ ಕೆಲವೊಂದು ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರ್ತದೆ. ನಮ್ಮ ಚರ್ಮ ಸುಕ್ಕುಗಟ್ಟದ ಹಾಗೆ, ಅಂದರೆ ನೇರಿಗೆ ಬೀಳದ ಹಾಗೆ ನಮ್ಮ ದೇಹದಲ್ಲಿ ಕೆಲವೊಂದು ರಾಸಾಯನಿಕಗಳು, ಹಾರ್ಮೋನುಗಳು ಕೆಲಸ ಮಾಡ್ತಾ ಇರ್ತದೆ. ಈ ರೀತಿ ಪ್ರತಿಯೊಂದಕ್ಕೆ ಕೂಡ ಒಂದು ಜೀವರಾಸಾಯನಿಕ, ಒಂದು ರಾಸಾಯನಿಕ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಆ ಎಲ್ಲ ಒಂದು
ರಾಸಾಯನಿಕಗಳ ಅಥವಾ ಹಾರ್ಮೋನ್ಗಳ ಪಟ್ಟಿ ಮಾಡಿದರೆ ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಅರೆ, ಇಷ್ಟೊಂದು ಕೆಮಿಕಲ್ಗಳು, ಇಷ್ಟೊಂದು ರಾಸಾಯನಿಕಗಳು ನಮ್ಮ ದೇಹದೊಳಗೆ ಪ್ರತಿಯೊಂದು ಒಂದು ರಾಸಾಯನಿಕ ಯಾವುದಾದ್ರೂ ಹಾರ್ಮೋನು ಅಥವಾ ರಾಸಾಯನಿಕ ಕೆಲಸ ಮಾಡದೇ ಇದ್ದರೆ ಆಗ ಅಲ್ಲಿ ಇಡೀ ಶರೀರದಲ್ಲಿ ಏರುಪೇರಾಗ್ತದೆ. ಈ ರೀತಿಯ ಒಂದು ವಿಚಾರ ಇದೆ. ಈಗ ನಾವು ಈ ಒಂದು ಋತುಚಕ್ರ ನಡೆಯುವಲ್ಲಿ ಅಸಂಖ್ಯ ಹಾರ್ಮೋನುಗಳ ಪ್ರಭಾವ ಇದೆ. ಅದರಲ್ಲಿ ಪ್ರಮುಖವಾದದ್ದು ಈಸ್ಟ್ರೋಜನ್. ಈ ಆರಂಭದ ಹಂತದಲ್ಲಿ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವ ಒಂದು ಪ್ರಕ್ರಿಯೆ. ಇದರಲ್ಲಿ ಈ ಮೊದಲ ಅರ್ಧ 14 ದಿನದ ಈ ಒಂದು ಭಾಗದಲ್ಲಿ ಈಸ್ಟ್ರೋಜನ್ ಎನ್ನುವ ಒಂದು ಹಾರ್ಮೋನಿನ ಪ್ರಭಾವ ಇರ್ತದೆ. ಎರಡನೇ ಭಾಗ, ಎರಡನೇ 14 ದಿನ ಏನಿದೆ, ಇದರಲ್ಲಿ ಪ್ರೊಜೆಸ್ಟರೋನ್ ಎಂಬ ಇನ್ನೊಂದು ಹಾರ್ಮೋನ್, ಇದರ ಪ್ರಭಾವ ಇರುತ್ತದೆ. ಅಂದರೆ ಗರ್ಭಕೋಶವನ್ನು ಗರ್ಭಧಾರಣೆಗೆ ತಯಾರು ಮಾಡುವುದಕ್ಕೆ ಒಂದು ಹಾರ್ಮೋನು, ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುವುದಕ್ಕೆ ಮತ್ತೊಂದು ಹಾರ್ಮೋನ್, ಈ ರೀತಿ ಇರ್ತದೆ. ಆದರೆ ನಮಗೇನು ಕಾಣ್ತದೆ ಅಂತ ಹೇಳಿದರೆ, ಈ ಒಂದು ಹಾರ್ಮೋನು ಅದರಷ್ಟಕ್ಕೆ ಅದು ಕೆಲಸ ಮಾಡ್ತದೆ ಅಂತ ಕಾಣ್ತದೆ. ಆದರೆ ನಾವು ಇದು ಬಹಳ ಆಳವಾದ ಸಂಗತಿ. ಯಾಕೆಂತ ಕೇಳಿದರೆ, ಈ ಹಾರ್ಮೋನುಗಳು ಕೂಡ ಇನ್ನೊಂದರ ಪ್ರಭಾವದಲ್ಲಿ ಇರ್ತದೆ. ನಮಗೆ ಕಾಣ್ತದೆ ಏನಂತ ಹೇಳಿದರೆ, ಈ ಒಂದು ಹಾರ್ಮೋನ್ ಅಲ್ಲಿಂದ ಬಿಡುಗಡೆ ಆಗಬೇಕಿದ್ರೆ ನಮ್ಮ ಮೆದುಳಿನ ತಲೆಯ ಒಳಗಿನ ಪಿಟ್ಯೂಟರಿ ಗ್ರಂಥಿ ಅಂತ ಇದೆ. ಆ ಪಿಟ್ಯೂಟರಿ ಗ್ರಂಥಿಯಿಂದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಅಂತ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆದರೆ ಆಗ ಇಲ್ಲಿ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗಲಿಕ್ಕೆ ಮತ್ತು ಈಸ್ಟ್ರೋಜನ್ ಇದೆಲ್ಲ ಸರಿಯಾದ ಪ್ರಮಾಣ ಬಿಡುಗಡೆ ಆಗಲಿಕ್ಕೆ ಪ್ರೇರಣೆ ಆಗ್ತದೆ. ಆ ಪಿಟ್ಯೂಟರಿ ಗ್ರಂಥಿಯಿಂದ ಈ ಹಾರ್ಮೋನ್ ಬಿಡುಗಡೆ ಆಗಬೇಕಿದ್ರೆ ಹೈಪೋಥಲಮಾಸಿನಿಂದ ಇನ್ನೊಂದು ಪ್ರೇರಣೆ ಮಾಡುವಂಥ ಹಾರ್ಮೋನ್ ಬಿಡುಗಡೆ ಆಗಬೇಕು, ತಲೆಯೊಳಗಿನ ಇನ್ನೊಂದು ಗ್ರಂಥಿಯಿಂದ. ಹೀಗೆ ಒಂದಕ್ಕೊಂದು ಅದು ಇಂಟರ್ನೆಟ್ ಇದ್ದ ಹಾಗೆ, ಅಂದರೆ ಒಂದಕ್ಕೊಂದು ಲಿಂಕ್ ಇರ್ತದೆ. ಆದ ಕಾರಣ ಇದು ಒಂದು ಸಮಸ್ಯೆ ಏನಾದರೂ ಇಲ್ಲಿ ಬಂತು ಅಂತೇಳಿ ಆದರೆ ಈ ಹಾರ್ಮೋನುಗಳ ವಿಷಯದಲ್ಲಿ ಬರೇ ಈ ಹಾರ್ಮೋನುಗಳ ಮಟ್ಟವನ್ನು ನಾವು ಬದಲಾವಣೆ ಮಾಡುವುದರಿಂದ ನಾವು ಸಮಸ್ಯೆ ಪರಿಹಾರ ಮಾಡಿದಾಗೆ ಆಗುವುದಿಲ್ಲ. ನಾವು ಕಾರಣವನ್ನು ಯಾಕೆ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದರೆ, ಇದನ್ನು ನಿವಾರಣೆಗೆ ನಾವು ಏನು ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳುವುದಕ್ಕೆ ನಾವು ಅದರ ವಿಶ್ಲೇಷಣೆ ಮಾಡಬೇಕಾಗ್ತದೆ. ನಾವು ಅದಕ್ಕೆ ಆ ಪಿಟ್ಯೂಟರಿ ಗ್ರಂಥಿಯ ಮಟ್ಟದಿಂದ ಮೆದುಳಿನ ಆ ನರ ರಾಸಾಯನಿಕ ಸ್ರವಿಸುವಂಥ ಆ ಮಟ್ಟದಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಈಗ ಮೆನೋಪಾಸ್ ಅಂತ ಹೇಳಿದರೆ ಏನು ಅಂತೇಳಿ ಕೇಳಿದ್ರಿ. ಮೆನೋಪಾಸ್ ಅಂತ ಹೇಳಿದರೆ ಈ ಎಲ್ಲ ಒಂದು ಫಂಕ್ಷನಲ್ ಆಸ್ಪೆಕ್ಟ್ ಇದೆಯಲ್ಲ, ಈ ಒಂದು ಚಕ್ರ ನಡೆಯುವಂತಹ ಒಂದು ಇಡೀ ಪ್ರಕ್ರಿಯೆ, ಈ ಪ್ರಕ್ರಿಯೆ ಸ್ಥಗಿತಗೊಳ್ಳುವುದು. ಋತುಚಕ್ರ ನಿಂತು ಹೋಗುವಂಥದ್ದು. ಋತುಚಕ್ರ ನಿಂತು ಹೋಗುವಂಥದ್ದು ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಈ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವ ಪ್ರಕ್ರಿಯೆ ನಶಿಸಿ ಹೋಗುವಂಥದ್ದು. ಅಲ್ಲಿಗೆ ಆ ವಿಷಯ ನಿಂತಿತು. ಅಷ್ಟರವರೆಗೆ ಪ್ರತಿ ತಿಂಗಳು ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗ್ತಿತ್ತು. ಅದರಲ್ಲಿ ಬಹಳಷ್ಟು ಹಾರ್ಮೋನುಗಳ ಪ್ರಭಾವ ಇತ್ತು, ಬಹಳಷ್ಟು ಹಾರ್ಮೋನುಗಳು ಪಾಲ್ಗೊಳ್ತಾ ಇತ್ತು. ಆದರೆ ಆ ಹಾರ್ಮೋನುಗಳ ಪ್ರಮಾಣ ಕೂಡ ಕಡಿಮೆ ಆಗುವಂಥದ್ದು, ಅಂಡಾಶಯದ ಕಾರ್ಯ ಕೂಡ ಸ್ಥಗಿತಗೊಳ್ಳುವಂಥದ್ದು. ಅದರ ಒಟ್ಟಿಗೆ ಎರಡನೇ ಭಾಗ ಕೂಡ, ಈಗ ಅಂಡಾಣು ಬಿಡುಗಡೆಯಾದರೆ ಮಾತ್ರ ಗರ್ಭಕೋಶ ಗರ್ಭಧಾರಣೆಗೆ ಸಿದ್ಧವಾಗ್ತದೆ ಪ್ರೊಜೆಸ್ಟರೋನ್ ಎನ್ನುವ ಒಂದು ಹಾರ್ಮೋನಿನ ಪ್ರಭಾವಕ್ಕೆ ಒಳಗಾಗಿ. ಆದರೆ ಅಂಡಾಣು ಬಿಡುಗಡೆಯಾಗದೇ ಇದ್ದರೆ ನಂತರದ ಹಾರ್ಮೋನು ಕೂಡ, ಆ ಪ್ರೊಜೆಸ್ಟರೋನ್ ಹಾರ್ಮೋನ್ ಸ್ರವಿಸುವಂಥ ಆ ಪ್ರಕ್ರಿಯೆ ಕೂಡ ಅದು ಕೂಡ ಸ್ಥಗಿತಗೊಳ್ತದೆ. ಗರ್ಭಾಶಯ ಗರ್ಭಧಾರಣೆಗೆ ಸಿದ್ಧವಾಗುವ ಆ ಒಂದು ಪ್ರಕ್ರಿಯೆ ಕೂಡ ಸ್ಥಗಿತಗೊಳ್ತದೆ. ಇದಕ್ಕೆ ನಾವು ಮೆನೋಪಾಸ್ ಅಂತ ಹೇಳ್ತೇವೆ. ಇದು ಯಾವಾಗ ಅಂತೇಳಿ ನಾವು ಅದನ್ನು ಊಹನೆ ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ಬಳು ಮಹಿಳೆಯಲ್ಲಿ ಯಾವ ವೈದ್ಯನಿಗಾದರೂ ಅಥವಾ ಎಷ್ಟೇ ದೊಡ್ಡ ತಜ್ಞ ವೈದ್ಯ ಆದರೂ ಈ ಮಹಿಳೆಗೆ ಅಥವಾ ಈ ಸ್ತ್ರೀಗೆ ಇಂಥ ವಯಸ್ಸಿನಲ್ಲಿ ಇಂಥ ಟೈಮಿನಲ್ಲಿಯೇ ಮೆನೋಪಾಸ್ ಆಗ್ತದೆ, ಮುಟ್ಟು ನಿಲ್ಲುವ ಋತುಚಕ್ರ ನಿಲ್ತದೆ ಅಂತೇಳಿ ಕರಾರುವಾಕ್ಕಾಗಿ ಯಾವ ಜ್ಯೋತಿಷಿ ಆಗಲಿ ಯಾವ ವೈದ್ಯ ಆಗಲಿ ಹೇಳುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದು ಗೊತ್ತಾಗುತ್ತೆ ಅಂದರೆ ಅದು ಆದಾಗ, ಅದು ಘಟಿಸಿದಾಗ ಗೊತ್ತಾಗ್ತದೆ ಅಷ್ಟೇ. ಅದನ್ನು ನಾವು ಯಾರೂ ಅದರ ಬಗ್ಗೆ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಲ್ಲಿ ಅದು 40 ವರ್ಷಕ್ಕೆ ನಿಲ್ಬಹುದು, ಕೆಲವು 40 ವರ್ಷಕ್ಕಿಂತ ಮೊದಲೇ ನಿಲ್ಬಹುದು. ಅದಕ್ಕೆ ಅರ್ಲಿ ಮೆನೋಪಾಸ್ ಅಂತ ಹೇಳ್ತೇವೆ, ಪ್ರೀ ಮೆನೋಪಾಸ್ ಅಂತ ಹೇಳ್ತೇವೆ. ಕೆಲವರಿಗೆ 40 ವರ್ಷ ಕಳೆದ ಮೇಲೆ ಆಗ ನಿಲ್ಬಹುದು, ಅದು 42, 43, 44 ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ 50 ವರ್ಷದಲ್ಲಿ ನಿಲ್ಬಹುದು. ಈ ರೀತಿ ಅಂದರೆ ಒಬ್ಬಳು ಮಹಿಳೆ ಹುಟ್ಟುವಾಗ ಅವರ ಒಳಗೆ ಫಾಲಿಕಲ್ಸ್ ಅಂತ ಇರ್ತದೆ. ಸೊ ಅಂದರೆ ಈ ಅಂಡಾಶಯ ಫಲಿತವಾಗಿ ಇಷ್ಟೇ ಒಂದು ಅಂಡಾಶಯಗಳು ಈ ಮಹಿಳೆಯಲ್ಲಿ ಇರ್ತದೆ ಅಂತ, ಎಷ್ಟೋ ಸಂಖ್ಯೆಯಲ್ಲಿ. ಸೊ ಅದು ಅಷ್ಟು ಮುಗಿದಾಗ, ಆ ಒಂದು ಹಂತ ತಲುಪಿದಾಗ ಆಗ ಅಲ್ಲಿ ಮೆನೋಪಾಸ್ ಎಂಬ ಅಂಶ
ಎಂಬ ಒಂದು ಘಟ್ಟ ಉಂಟಾಗ್ತದೆ. ಓಕೆ, ಇದರ ಲಕ್ಷಣಗಳು ಹೇಗಿರುತ್ತೆ ಅಂತ ಇವಾಗ ಸಾಮಾನ್ಯವಾಗಿ ಮೆನಾಪಾಸ್ ಇದರಲ್ಲಿ ಲಕ್ಷಣಗಳು ಅಂತ ಹೇಳಿದ್ರೆ, ಈಗ ನೋಡಿ, ಇದು ಆಕ್ಚುಲಿ ಈ ಮೆನಾಪಾಸ್ ಅಂತ ಹೇಳುವಂಥದ್ದು ಇದು ಒಂದು ಸಾಮಾನ್ಯವಾಗಿ ನಾವು ಭಾವಿಸುವುದು ಹೇಗೆ, ಅಥವಾ ಬಹಳಷ್ಟು ಮಹಿಳೆಯರು ಕೂಡ ತಾವು ಏನು ಇನ್ನು ಅಂದ್ರೆ ಒಂದು ಸಾಯುವ ಹಂತ ತಲುಪಿದ ಹಾಗೆ ಭಾವಿಸ್ತಾರೆ. ಏನೋ ಒಂದು ಆ ಋತುಚಕ್ರ ನಿಂತು ಹೋಯ್ತು ಅಂತ ಹೇಳಿದ್ರೆ ಜೀವನವೇ ಮುಗಿಯಿತು ಎನ್ನುವ ಒಂದು ಭಾವನೆಗೆ ಒಳಗಾಗುವವರು ಇದ್ದಾರೆ. ಇದರಲ್ಲಿ ಅಂದ್ರೆ ಋತುಚಕ್ರ ನಿಲ್ಲುವುದು ಒಂದು ಲಕ್ಷಣ, ಆದರೆ ಎಷ್ಟು ಸಮಯ? ಈಗ 1 ತಿಂಗಳು ಆಗಲಿಲ್ಲ, ಋತುಸ್ರಾವ ಆಗಲಿಲ್ಲ, ತಿಂಗಳ ಪೀರಿಯಡ್ಸ್ ಆಗಲಿಲ್ಲ, ಮತ್ತೊಂದು ತಿಂಗಳಾಯಿತು, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ತದೆ, ಅನಿಯಮಿತವಾಗಿ ಆಗ್ತದೆ. 6 ತಿಂಗಳ ಆಗಲಿಲ್ಲ, 7ನೇ ತಿಂಗಳಿಗೆ ಆಗ್ತದೆ. ಈ ತರ ಅನಿಯಮಿತವಾಗಿ ಆಗ್ತಾ ಇರಬಹುದು. ಆಗ ನಾವು ಅದನ್ನು ಮೆನೋಪಾಸ್ ಅಥವಾ ಋತುಚಕ್ರ ನಿಂತದ್ದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ವೈದ್ಯಕೀಯದ ಪ್ರಕಾರ ಮೆನೋಪಾಸ್ ಅಂತ ಹೇಳಬೇಕಿದ್ರೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ 1 ವರ್ಷ ಆಕೆಗೆ ಋತುಸ್ರಾವ ಆಗಬಾರ್ದು. ಅಂದ್ರೆ 1 ವರ್ಷದ ಅವಧಿಯಲ್ಲಿ ಋತುಸ್ರಾವ ಆಗಲಿಲ್ಲ, 6 ತಿಂಗಳ ಆಗದಿದ್ರೂ ಅದನ್ನು ಮೆನೋಪಾಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, 3 ತಿಂಗಳಾಗದಿದ್ರೂ ಅವಳು ಮೆನೋಪಾಸ್ ಆಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅನಿಯಮಿತ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ಬೋದು. ಅಂದ್ರೆ ಋತುಚಕ್ರದಲ್ಲಿ ಅನಿಯಮಿತತೆ ಇದೆ ಅಂತ ಹೇಳ್ಬೋದಷ್ಟೇ ಹೊರತು ಮೆನೋಪಾಸ್ ಎನ್ನ ಹಂತವನ್ನು ಅವಳು ಮುಟ್ಟಿದ್ದಾಳೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ ಕಾರಣ 1 ವರ್ಷ ಕಂಟಿನ್ಯೂಸ್ ಆಗಿ ಒಂದೇ ಒಂದು ಸಲ ಋತುಸ್ರಾವ ಆಗದೇ ಇರಬೇಕು. ಆಗ ಮಾತ್ರ ಅವಳು ಆ ಮಹಿಳೆ ಮೆನೋಪಾಸ್ಗೆ ಒಳಗಾಗಿದ್ದಾಳೆ, ಅಂದ್ರೆ ಋತುಚಕ್ರ ನಿಂತಿದೆ ಅಂತ ಹೇಳುವ ಒಂದು ವಿಚಾರವನ್ನು ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇವೆ. ಮತ್ತೆ ಲಕ್ಷಣಗಳ ವಿಚಾರ ಹೇಳುವುದಿಲ್ಲ. ಒಂದು ಲಕ್ಷಣ ಋತುಸ್ರಾವ, ಲಕ್ಷಣಗಳ ವಿಷಯ ಹೇಳುವುದಿದ್ರೆ ಒಂದು ಅದರಲ್ಲಿ ನಾವು ಪೆರಿಮೆನೋಪಾಸಲ್ ಅಂದ್ರೆ ಈ ಮೆನೋಪಾಸ್ ಘಟ್ಟಕ್ಕೆ ತಲುಪುವ ಆಸುಪಾಸಿನ ಕೆಲವು ಸಂಗತಿಗಳಿರ್ತದೆ, ಮತ್ತು ಪ್ರೀ ಮೆನೋಪಾಸಲ್ ಅಂದ್ರೆ ಮೆನೋಪಾಸ್ ಅಂದ್ರೆ ಋತುಚಕ್ರ ನಿಲ್ಲುವ ಹಂತಕ್ಕೆ ತಲುಪುವ ಎಷ್ಟೋ ವರ್ಷಗಳ ಮೊದಲೇ ಅಥವಾ ಎಷ್ಟೋ ತಿಂಗಳುಗಳ ಮೊದಲೇ ಕೆಲವೊಂದು ಲಕ್ಷಣಗಳನ್ನು ಆ ಮಹಿಳೆ ವ್ಯಕ್ತಪಡಿಸ್ತಾ ಹೋಗಬಹುದು. ಒಂದನೇ ವಿಷಯ. ಇನ್ನೊಂದು ಪೋಸ್ಟ್ ಮೆನೋಪಾಸಲ್ ಅಂದ್ರೆ ಮೆನೋಪಾಸ್ ಅಂದ್ರೆ ಋತುಚಕ್ರ ನಿಂತ ನಂತರ ಕೆಲವೊಂದು ಲಕ್ಷಣಗಳನ್ನು ಅವಳು ಅಭಿವ್ಯಕ್ತಿ ಪಡಿಸಬಹುದು. ಇದು ಎಲ್ಲರಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಇರಬೇಕು ಅಂತಿಲ್ಲ, ಮತ್ತು ಎಲ್ಲರಲ್ಲಿಯೂ ಒಂದೇ ರೀತಿಯಾಗಿ ಇರಬೇಕು ಅಂತ ಹೇಳಿಲ್ಲ. ಆ ಮಹಿಳೆಯ ಅವಳು ಮೊದಲು ಹೇಗೆ ಜೀವನ ಮಾಡಿದ್ದಾಳೆ, ಆ ಮಹಿಳೆ ಮನಸ್ಸು ಮೊದಲು ಯಾವೆಲ್ಲ ಒತ್ತಡಕ್ಕೆ ಒಳಗಾಗಿದೆ, ಆ ಮಹಿಳೆಯೇ ಯಾವ ರೀತಿಯ ಆಹಾರವನ್ನು ಅಷ್ಟರವರೆಗೆ ಸೇವನೆ ಮಾಡಿದ್ದಾಳೆ, ಇದು ಎಲ್ಲದರ ಮೇಲೆ ಹೊಂದಿಕೊಂಡು ಆ ಮಹಿಳೆಯಲ್ಲಿ ಲಕ್ಷಣಗಳು ಅಭಿವ್ಯಕ್ತವಾಗುವ ರೀತಿ ಇರ್ತದೆ. ಲಕ್ಷಣಗಳಲ್ಲಿ ಯಾವುದೆಲ್ಲ ನಾವು ಮೆನೋಪಾಸ್ ಹಂತವನ್ನು ಒಬ್ಬಳು ಮಹಿಳೆ ತಲುಪಿದ್ದಾಳೆ ಅಂತ ಹೇಳಿ ಯಾವ ರೀತಿ ಅಂದಾಜಿಸಬಹುದು? ಸಾಧಾರಣ ಈ 40ರಿಂದ 50 ವರ್ಷ 40+ ಮತ್ತು ವಿದಿನ್ 50 ಇರುವ ಈ ಮಹಿಳೆಯರಲ್ಲಿ ಕೆಲವೊಂದು ಲಕ್ಷಣಗಳು ವ್ಯಕ್ತ ಆಗಬಹುದು. ಒಂದು, ಕೆಲವರು ಕೂದಲು ಉದುರುವುದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಅಲ್ಲ, ಕೂದಲು ಉದುರುವಂಥದ್ದು ಬೇರೆ ಸಂಗತಿಗಳಲ್ಲಿ ಆಗ್ಬಹುದು, ಆದರೆ ಈ ಮೆನೋಪಾಸ್ ಅಂತ ಹೇಳುವಂಥದ್ದು ಕೆಲವೊಂದು ಲಕ್ಷಣಗಳ ಸಮೂಹ, ಕೆಲವೊಂದು ಲಕ್ಷಣಗಳು ಇರ್ತದೆ. ಬರೇ ಕೂದಲು ಉದುರುವಂಥದ್ದು ಅಂತಲ್ಲ, ಕೂದಲು ಉದುರುವಂಥದ್ದು ಒಂದು, ಮೈ ಕೈಗಳ ಸೆಳೆತ, ಬಾಡಿ ಏಕ್, ಮೈ ಕೈ ನೋವು ಅಂತ ಹೇಳ್ಬೋದು, ಮತ್ತು ತುಂಬ ಇರಿಟೇಬಿಲಿಟಿ, ಸಣ್ಣ ವಿಚಾರಕ್ಕೆ ತುಂಬ ಸಂವೇದನಾಶೀಲ ಆಗಿ ಕೋಪ ಮಾಡಿಕೊಳ್ಳೋದು, ತುಂಬ ಇರಿಟೇಷನ್ ಇರುವಂಥದ್ದು, ತುಂಬ ಆತಂಕ, ಕೆಲವು ಸಲ ತುಂಬನೇ ಡಿಪ್ರೆಷನ್ಗೆ, ಖಿನ್ನತೆಗೆ ಒಳಗಾಗುವಂಥದ್ದು. ಅಲ್ಲಿ ಆ ಖಿನ್ನತೆಗೆ ಅಥವಾ ಆತಂಕಕ್ಕೆ ಒಳಗಾಗುವಂತಹ ಒಂದು ದೊಡ್ಡ ಸರಿಯಾದ ಕಾರಣ ಇರಬೇಕು ಅಂತಿಲ್ಲ, ಸಣ್ಣ ಕಾರಣ ಕೂಡ ಸಾಕಾಗ್ತದೆ. ಸೊ ಇರಿಟೇಬಿಲಿಟಿ ಜಾಸ್ತಿ ಆಗ್ತದೆ, ಡಿಪ್ರೆಷನ್ ಖಿನ್ನತೆಯ ಸಾಧ್ಯತೆಗಳು ಜಾಸ್ತಿ ಆಗ್ತದೆ, ಆತಂಕ ಸಂಗತಿಗಳು ಜಾಸ್ತಿ ಆಗ್ತದೆ. ಮತ್ತೆ ಮೂಡ್ ಸ್ವಿಂಗ್ಸ್ ಅಂತ ನಾವು ವೈದ್ಯಕೀಯ ಇದರಲ್ಲಿ ಅದನ್ನು ವಿವರಿಸ್ತೇವೆ. ಇನ್ನೊಂದು, ಅತಿಯಾಗಿ ಬೆವರುವಂಥದ್ದು, ಸ್ವೆಟ್ಸ್, ರಾತ್ರಿ ಕೂಡ ಬೆವರುವಂಥದ್ದು. ಇನ್ನೊಂದು, ಹಾಟ್ ಫ್ಲಶಸ್ ಅಂತ, ಮೈಯೆಲ್ಲ ಜ್ವರ ಅಲ್ಲ, ಜ್ವರ ಬಂದ ಹಾಗೆ ಮೈಯೆಲ್ಲ ಇಡೀ ಬಿಸಿ ಬಿಸಿ ಆಗುವಂಥದ್ದು, ಇದು ಒಂದು ಸಂಗತಿ. ಈ ರೀತಿ ಈ ಎಲ್ಲ ಲಕ್ಷಣಗಳನ್ನು, ಮತ್ತೆ ಪಾಲ್ಪಿಟೇಷನ್ಸ್, ಎದೆ ಬಡಬಡ ಅಂತ ಹೊಡ್ಕೊಳ್ಳುವಂಥದ್ದು, ಎದೆ ಬಡಬಡ ಅಂತ ಹೊಡ್ಕೊಳ್ತಾ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಈ ರೀತಿ ಕೆಲವೊಂದು ಲಕ್ಷಣಗಳ ಸಮೂಹ ಇದರಲ್ಲಿ ಇರ್ತದೆ. ಕೆಲವರಿಗೆ ತಲೆನೋವು ಬರಬಹುದು, ಮತ್ತೆ ತೂಕ ಹೆಚ್ಚಾಗುವಂಥದ್ದು, ಸಡನ್ ಹಠಾತ್ತನೆ ಅವರ ದೇಹದ ತೂಕ ಹೆಚ್ಚಾಗ್ತಾ ಹೋಗುದು, ವೇಟ್ ಜಾಸ್ತಿ ಆಗ್ತಾ ಹೋಗುದು, ಮತ್ತು ಲೈಂಗಿಕ ನಿರಾಸಕ್ತಿ ಉಂಟಾಗುವಂಥದ್ದು. ಇದು ಎಲ್ಲ ಆ ಮೆನೋಪಾಸ್ ಹಂತದಲ್ಲಿ, ಮುಟ್ಟು ನಿಲ್ಲುವಂತಹ ಹಂತದಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳಾಗಿರ್ತದೆ.
ಓಕೆ, ಇದು ಎಲ್ಲರಲ್ಲೂ ಕಾಣಿಸಿಕೊಳ್ಳುತ್ತಾ ಅಥವಾ ಇದರಿಂದಾಗಿ ಏನಾದರೂ ಪರಿಣಾಮ ಆಗುತ್ತಾ ಹೇಗೆ ಅಂತ? ಸಾಮಾನ್ಯವಾಗಿ ನಾವು ನೋಡುವಾಗ ಸಾಧಾರಣ ಹೆಚ್ಚಿನ ಮಹಿಳೆಯರಲ್ಲೂ, ತುಂಬ ಹೆಚ್ಚಿನ ಮಹಿಳೆಯರಲ್ಲಿ ಈ ಒಂದು ಲಕ್ಷಣಗಳು ಅಥವಾ ಈ ಒಂದು ಹಂತದಲ್ಲಿ ಏನು ಎಂದು ಲಕ್ಷಣಗಳು ಕಂಡು ಬರ್ತದೆ, ಅದು ಸಾಮಾನ್ಯವಾಗಿ ಕಂಡು ಬರ್ತದೆ. ಬಟ್ ಕೆಲವರಲ್ಲಿ ಅದು ಟಾಲರೆಂಟ್ ಆಗಿರ್ತದೆ, ಅಂದರೆ ಅವರಿಗೆ ಅದು ಸಹನ ಮಾಡಲಿಕ್ಕೆ ಸಾಧ್ಯ ಆಗಿರ್ತದೆ. ಕೆಲವರಲ್ಲಿ ಅದು ತುಂಬ ವಿಪರೀತವಾದ ಹಂತಕ್ಕೆ ಹೋಗಿರ್ತದೆ. ಕೆಲವರಲ್ಲಿ ಅದು ಬೇರೆ ರೀತಿ, ಇದೇನೋ ಒಂದು ಮಾನಸಿಕ ಕಾಯಿಲೆ ಇದೆಯೋ ಅನ್ನುವ ಥರ ಮನೆಯವರಿಗೆ ಸಂಶಯ ಬರೋ ಥರ ಇರ್ತದೆ. ಮತ್ತು ಕೆಲವು ಸಲ ಅವರವರಿಗೆ ಈ ಲಕ್ಷಣಗಳು ಗೊತ್ತಾದರೂ ಕೂಡ ಮಹಿಳೆಯರಿಗೆ, ತಾಯಂದಿರಿಗೆ, ಅವರಿಗೆ ಏನಾಗ್ತದೆ, ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಯಾವುದೋ ಒಂದು ಗ್ರಹದ ಅನ್ಯಗ್ರಹ ಜೀವಿ ಬಂದು ತನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವ ಥರ ಅವರ ಬಿಹೇವಿಯರು ಮತ್ತು ಅವರ ಮಾನಸಿಕ ಭಾವೋದ್ವೇಗಗಳು ಇರ್ತದೆ. ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಎಲ್ಲ ಭಾವೋದ್ವೇಗಗಳು, ನಮ್ಮ ಎಲ್ಲ ಭಾವನೆಗಳು, ದೇಹದ ಸ್ಥಿತಿಗತಿಗಳು ಬಹಳಷ್ಟು ನರರಾಸಾಯನಿಕಗಳ ಅಥವಾ ಹಾರ್ಮೋನ್ಗಳ ಪ್ರಭಾವಕ್ಕೆ ಒಳಗಾಗಿರ್ತದೆ. ಹಾಗಾಗಿ ಸಹಜವಾಗಿ ನಾವು ಈ ಮೆನಾಪಾಸ್ ಹಂತದಲ್ಲಿ, ಋತುಚಕ್ರ ನಿಲ್ಲುವ ಹಂತದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಹಾರ್ಮೋನ್ಗಳ ಪ್ರಮಾಣ ತುಂಬ ಕಡಿಮೆ ಆಗುವುದರಿಂದ ಆಗ ಈ ರೀತಿಯ ಭಾವನೆಗಳ ಸ್ಥಿತಿಯಲ್ಲೂ ಕೂಡ ವ್ಯತ್ಯಾಸ ಉಂಟಾಗ್ತದೆ. ಅವರಿಗೆ ಒಂದು ರೀತಿ ನಿರಾಶೆ ಅಥವಾ ಜುಗುಪ್ಸೆ ಅಥವಾ ಒಂದು ಖಿನ್ನತೆಗೆ ಒಳಗಾಗುವಂಥದ್ದು, ಈ ಥರ ಎಲ್ಲ ಅದು ಅವರ ವರ್ತನೆಯಲ್ಲಿ ಮತ್ತು ಅವರ ಆಂಗಿಕಗಳಲ್ಲಿ, ಬಾಡಿ ಲ್ಯಾಂಗ್ವೇಜಲ್ಲಿ, ಮಾತುಗಳಲ್ಲಿ ಅದನ್ನು ಬೇರೆ ಬೇರೆ ರೀತಿ ಅಭಿವ್ಯಕ್ತ ಮಾಡ್ತಾ ಇರ್ತಾರೆ. ಎಷ್ಟೋ ಸಲ ಇದು ಎಷ್ಟು ತೀವ್ರವಾಗಿರ್ತದೆ ಅಂತ ಹೇಳಿದರೆ, ಮನೆಯವರು ಇದನ್ನು ಗಮನಿಸಿದ ಏನೋ ಒಂದು ದೊಡ್ಡ ಸಮಸ್ಯೆ ಅಥವಾ ಏನೋ ಒಂದು ಮಾನಸಿಕ ರೋಗ ಇರ್ಬೋದು ಅನ್ನುವ ಥರ ಇರ್ತದೆ. ಅಂದರೆ ಭಾವನೆಗಳ ವ್ಯತ್ಯಾಸ ಅಷ್ಟು ಪ್ರಭಾವ ಆಗ್ತದೆ ಈ ಹಾರ್ಮೋನ್ಗಳ ವ್ಯತ್ಯಾಸದಿಂದ. ಮತ್ತು ಇದು ಒಂದು ಭಾಗ, ಅಂದರೆ ತುಂಬ ಆತಂಕಕ್ಕೆ ಒಳಗಾಗೋದು ಕುಟುಂಬದ ಸದಸ್ಯರು. ಇನ್ನೊಂದು ಭಾಗ ಏನಂತ ಹೇಳಿದರೆ, ಕೆಲವರು ಈ ಮಹಿಳೆಯರು ಈ ಹಂತದಲ್ಲಿ ಈ ಥರ ಆದಾಗ ಅವರಿಗೆ ಮನೆಯವರಿಗೆ ಗೊತ್ತಿರುವುದಿಲ್ಲ, ಗಂಡನಿಗಾಗಲಿ ಅಥವಾ ಅತ್ತೆ ಮಾವನಿಗಾಗಲಿ. ಆಗ ಮಹಿಳೆಯ ಸ್ಥಿತಿ ಒಂದು ತುಂಬ ಕಷ್ಟದ ಸ್ಥಿತಿಯಾಗಿರ್ತದೆ. ಅವರಿಗೆ ಇದು ಈ ವೈಜ್ಞಾನಿಕ ಸಂಗತಿ ಗೊತ್ತಾಗೋದಿಲ್ಲ. ಆಗ ಅವರು ಏನು ಮಾಡ್ತಾರೆ ಅಂತಾರೆ, ನಾನು ನನ್ನ ವೈದ್ಯಕೀಯ ಜೀವನದಲ್ಲಿ ಕಂಡುಕೊಂಡ ಇದರ ಪ್ರಕಾರ ಎಷ್ಟೋ ಸಲ, ಇದಕ್ಕೆ ವಿದ್ಯಾವಂತರು ಅವಿದ್ಯಾವಂತರು ಅಂತ ನಾನು ಹೇಳುವುದಿಲ್ಲ, ಎಷ್ಟೋ ಸಲ ಬಹಳ ಬೇಸರ ಆಗ್ತದೆ. ಈ ಒಂದು ಅರಿವು ಇಲ್ಲದ ಕಾರಣ ಇವರು ಏನು ಮಾಡ್ತಾರೆ ಅಂದರೆ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ಮಂತ್ರವಾದ, ಮಂತ್ರ, ತಂತ್ರ, ಮಾಟ ಇಂಥದ್ದು ಏನೋ ಹಾಗೆ ಮಾಡಿರ್ಬೋದು. ಯಾಕಂದ್ರೆ ಇಲ್ಲಿ ವರ್ತನೆಯಲ್ಲಿ ಬದಲಾವಣೆ ಇದೆ, ಭಾವೋದ್ವೇಗಕ್ಕೆ ಮಹಿಳೆ ಒಳಗಾಗ್ತಾ ಇದ್ದಾಳೆ. ಸೊ ಮಾಟ ಮಂತ್ರ ಯಾರೋ ಮಾಡಿರ್ಬೋದು, ಯಾರೋ ಕೈವಿಷ ಹಾಕಿರ್ಬೋದು. ಈ ರೀತಿ ಎಲ್ಲ ಈ ಭಾವನೆಗಳು ಅವರ ಕುಟುಂಬ ಸದಸ್ಯರಲ್ಲಿ ಬಂದು ಅವರು ಜ್ಯೋತಿಷಿಗಳ ಹೋಗ್ತಾರೆ. ಮತ್ತು ಈಗ ನಾನು ನೋಡಿದ ಹಾಗೆ ಬಹಳ ಈಗ ಕೆಲವೊಂದು ಅದರ ಬಗ್ಗೆ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ತದೆ. 3 ದಿನದಲ್ಲಿ ಗುಪ್ತ ಸಮಸ್ಯೆಗೆ ಪರಿಹಾರ. ಅವರು ದೊಡ್ಡ ದೊಡ್ಡ ಈ ಭಯ ಬರುವ ದೇವರುಗಳ ಹೆಸರುಗಳನ್ನು ಹಾಕಿಕೊಂಡಿರ್ತಾರೆ, ಚಂಡಿಕೆ, ದುರ್ಗೆ ಇತ್ಯಾದಿ. ಸೊ ಅಲ್ಲಿಗೆ ಇವರು ಹೋಗ್ತಾರೆ ಮತ್ತು ತುಂಬ ಭಯಭೀತರಾಗಿ ಬಹಳ ಶ್ರದ್ಧೆಯಿಂದ ಹೋಗ್ತಾರೆ. ಬಹುಶಃ ವೈದ್ಯರ ಹತ್ರ ಕೂಡ ಅಷ್ಟು ಶ್ರದ್ಧೆಯಿಂದ ಬರುವವರನ್ನು ನಾನು ನೋಡುವುದಿಲ್ಲ. ಜ್ಯೋತಿಷಿಗಳ ಹತ್ರ ಹೋಗುವಾಗ ಅಥವಾ ಈ ಮಂತ್ರವಾದ ಮಾಡೋರ ಹತ್ರ ಆ ಒಂದು ಭಯ ಭಕ್ತಿಯಿಂದ ಹೋಗ್ತಾರೆ. ಅವರು ಅದರ ಸದುಪಯೋಗ ಪಡ್ಕೊಳ್ತಾರೆ. ಏನೋ ನಿಮಗೆ ಆ ದೋಷ ಇದೆ, ನಿಮ್ಮ ಜಾತಕದಲ್ಲಿ ಇಂತಹ ಸಮಸ್ಯೆ ಇದೆ, ಆದ ಕಾರಣ ಹೀಗಾಗಿದೆ. ಹಾರ್ಮೋನ್ನ ವಿಷಯ ಯಾರು ಮಾತಾಡೋದಿಲ್ಲ, ಈ ಹಾರ್ಮೋನ್ನಿಂದಾಗಿ ಹೀಗಾಗಿದೆ ಅಥವಾ ಇದು ಮೆನೋಪಾಸ್ನ ವಿಷಯ, ಏನೋ ಒಂದು ದೋಷ ಇದೆ, ನಿಮಗೆ ಏನೋ ಒಂದು ಉಪದ್ರ ಇದೆ ಅಂತ ಹೇಳಿ ಅವರಿಗೆ ಸುಮಾರು ಅದಕ್ಕೆ ಪರಿಹಾರಗಳನ್ನು ಸೂಚಿಸಿ ಸುಮಾರು ಒಂದು 25,000 50,000 ಕಳೆದುಕೊಂಡು ಅದಕ್ಕೆ ಖರ್ಚು ಮಾಡಿ ನಂತರ ಕೊನೆಗೆ ಒಂದು ನಿರುಪಾಯದ ಸ್ಥಿತಿಯಲ್ಲಿ, ಒಂದು ಹತಾಶ ಸ್ಥಿತಿಯಲ್ಲಿ ವೈದ್ಯರಲ್ಲಿ ಬರುವಾಗ ಸಾಮಾನ್ಯ ಹೈರಾಣಾಗಿರ್ತಾರೆ. ಇದು ನಾವು ಸಮಾಜದಲ್ಲಿ ನೋಡುವಂಥದ್ದು. ಮತ್ತು ನಾವು ಈಗಿನ ಈ ಒಂದು ಅಭಿವೃದ್ಧಿ ಹೊಂದಿದ ಪ್ರಸಂಗದಲ್ಲಿ ಈ ರೀತಿಯ ಒಂದು ಸಂಗತಿಗಳು ನಿಜವಾಗಿ ಅಪೇಕ್ಷಣೀಯ ಅಲ್ಲ. ಆದರೆ ಈ ಮನಸ್ಸು ಮತ್ತು ಭಾವನಾ ಪ್ರಪಂಚ ಹೇಳುವಂಥದ್ದು ಬಹಳ ವಿಭಿನ್ನವಾದದ್ದು. ಎಷ್ಟು ನಾವು ವೈದ್ಯರು, ವೈಜ್ಞಾನಿಕ ಅಥವಾ ಎಷ್ಟು ನಾವು ಅದನ್ನು ವಿಚಾರಪೂರ್ಣವಾಗಿ ವಿಶ್ಲೇಷಣೆ ಮಾಡಿದರೂ ಕೂಡ, ನಾವು ಹೇಳಿದರೂ ಕೂಡ ಜನರು ಅದನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿರುವುದಿಲ್ಲ. ಯಾಕಂದರೆ ಭಯವೇ ಅಷ್ಟು ಆವರಿಸಿಕೊಂಡಿರ್ತದೆ. ಅದು ಗಣಾಂತ ಸ್ಥಿತಿಯಲ್ಲಿ ಬಂದಿರ್ತಾರೆ. ಅವರು ಅದನ್ನು ಹೇಳ್ತಾರೆ. ಮತ್ತು ಇವರು ಅದಕ್ಕೆ 3 ದಿನದಲ್ಲಿ ಸಮಸ್ಯೆಗೆ, ಗುಪ್ತ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ ಜನರಿಗೆ ಒಂದು ಬಹಳ ಆಶೆ ಕಾಣ್ತದೆ. ನಾವು ಹೇಳುವಾಗ ನಾವು ಸ್ವಲ್ಪ ಸಮಯ ನಮ್ಮ ಮಧ್ಯೆ ಅಕ್ಷರ ಆಗಲಿಕ್ಕೆ ಬೇಕಾಗ್ತದೆ. ಹಾಗೆ ಹೇಳುವಾಗ ಅವರಿಗೆ ಒಂದು ಆಸೆ ಬರ್ತದೆ. ಮತ್ತು ಈಗ ಅಂತೂ ಒಂದು ಹೊಸ ಮಿಶ್ರ ತಳಿ ಹುಟ್ಟಿಕೊಂಡಿದೆ, ವೈದ್ಯ, ಜ್ಯೋತಿಷಿ, ಗುರೂಜಿ ಅಂತ. ಇವರು ಏನಂತ ಹೇಳಿದರೆ, ಅತ್ತ ವೈದ್ಯಕೀಯದ ಜ್ಞಾನವೂ ಇರುವುದಿಲ್ಲ, ಇತ್ತ ಜ್ಯೋತಿಷ್ಯದ ಜ್ಞಾನವೂ ಇಲ್ಲ, ಇತ್ತ ಗುರು ಎನ್ನುವಂಥ ಅರ್ಹತೆ ಕೂಡ, ಯಾವ ಅರ್ಹತೆ ಕೂಡ ಇರುವುದಿಲ್ಲ. ಅದೊಂದು ಹೊಸ ಮಿಶ್ರ ತಳಿ ಈಗ ಕಾಣಿಸಿಕೊಳ್ಳುವಂಥದ್ದು, ವೈದ್ಯ, ಜ್ಯೋತಿಷಿ, ಗುರೂಜಿ ಅಂತ. ಹಾಗೆ ಹೇಳುವಾಗ ಇನ್ನೊಂದು ರೀತಿಯ ಭಾವ ಸಂಚಾರ ಬರುವವರಲ್ಲಿ ಆಗ್ತದೆ, ರೋಗಿಗಳಲ್ಲಿ. ಅವರು ಹೋಗ್ತಾರೆ, ಕಡೆಗೆ ಎಲ್ಲ ಕಳ್ಕೊಂಡು ಮತ್ತೆ ಕಡೆಗೆ ಯಾರು ಹೇಳ್ತಾರೆ ಅದನ್ನು ಸ್ತ್ರೀರೋಗ ತಜ್ಞರ ಹತ್ರ, ಯಾರು ಆಯುರ್ವೇದ ಡಾಕ್ಟರ್ ಹತ್ರ ತೋರಿಸಿ ಅಂತ ಅವರು ಬರ್ತಾರೆ.
ಮತ್ತೆ ಅದೇನೋ ಒಂದು ರೀತಿಯಲ್ಲಿ ಬಗೆಹರಿತದೆ. ಆದರೆ ಬರುವಾಗ ಇಷ್ಟು ಸಂಗತಿ ಆಗಿರುತ್ತದೆ. ಇದು ಬಹಳ ಒಂದು ಆತಂಕಕಾರಿಯಾದ ವಿಷಯ. ಇದನ್ನು ನಾವು ಸಮಾಜದಲ್ಲಿ ಬಹುಶಃ ಇಂಥ ಸುದ್ದಿ ಮಾಧ್ಯಮಗಳು ಆ ವಿಷಯದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವುದರ ಮೂಲಕ ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಅದರ ಪ್ರಾಮುಖ್ಯತೆ. ನಾವು ಈ ಥರದ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ಇದು ಯಾವುದೇ ಒಂದು ವ್ಯಾಪಾರಿ ದೃಷ್ಟಿಕೋನದಿಂದ ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ಲ. ಇದು ಜನರಿಗೆ ನಿರಂತರವಾಗಿ ಸಮಾಜದಲ್ಲಿ ಒಂದು 4 ಜನರಿಗೆ ಇಂಥ ಕಾರ್ಯಕ್ರಮಗಳಿಂದ ಮಾಹಿತಿ. ನನಗೆ ಬನ್ನಂಜೆ ಗೋವಿಂದಾಚಾರ್ಯ ಒಂದು ಮಾತು ನೆನಪಾಗ್ತದೆ, ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಇದ್ರೆ ದುಡ್ಡು ಕೊಡಬೇಕು ಅಂತ ಇಲ್ಲ ಅಂತ, ಇದ್ದದ್ದನ್ನು ಕೊಡುವುದು ದಾನ ಅಂತ. ನಿನ್ನ ಹತ್ರ ಜ್ಞಾನ ಇದ್ರೆ ಆ ಜ್ಞಾನವನ್ನು ಕೊಡೋದು ದಾನ ಅಂತ. ಸೊ ಅದುವೇ ಒಂದು ಡೊನೇಷನ್ ಅಂತ. ಸೊ ಈ ಥರದ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಆ ಒಂದು ಬದಲಾವಣೆಗಳನ್ನು ತರುವಂಥ ಆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳಾಗಬೇಕಾಗಿದೆ. ಮೆನೋಪಾಸ್ ಹಂತ ಕೂಡ ಅವರಿಗೆ ಆ ಸಮಯದಲ್ಲಿ ಮೆನೋಪಾಸ್ ಹಂತವನ್ನು ತಲುಪದಂಥ ಮಹಿಳೆಗೆ ಖಂಡಿತವಾಗಿ ಒಂದು ಸಪೋರ್ಟ್ ಬೇಕಾಗ್ತದೆ. ಕುಟುಂಬದವರ ಸಪೋರ್ಟ್ ಅಂದರೆ ಗಂಡನ ಸಪೋರ್ಟ್ ಬೇಕಾಗ್ತದೆ, ಅತ್ತೆ ಮಾವನ ಸಪೋರ್ಟ್ ಬೇಕಾಗ್ತದೆ. ಈ ಅತ್ತೆ ಮಾವ ಮನೆಯಲ್ಲಿದ್ದವರು ಬೇರೆ ಒಂದು ಯೋಚನೆ ಲಹರಿಯಲ್ಲಿದ್ದರೆ ಅಂದರೆ ಆಗ ಈ ಮಹಿಳೆಗೆ ಆ ಹಂತವನ್ನು ಬಹಳ ಸುಖಮಯವಾಗಿ ಚೆನ್ನಾಗಿ ನಿಭಾಯಿಸಲಿಕ್ಕೆ ಆಗುವುದಿಲ್ಲ. ಇದನ್ನು ನಾವು ನೋಡಿದ್ದೇವೆ. ಅವರಿಗೆ ಏನೋ ಒಂದು ದೋಷ ಉಪದ್ರ ಅಂತ ಇರ್ತದೆ, ಮಂತ್ರವಾದ ಮಾಡಬೇಕು ಅಂತ ಇರ್ತದೆ, ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತದೆ, ಆಗ ಅಲ್ಲಿ ಮನೆಯಲ್ಲಿ ಕ್ಲಾಶ್ ಬರುವಂಥದ್ದು ಈ ರೀತಿಯೆಲ್ಲ ಇರ್ತದೆ. ಆದ ಕಾರಣ ತುಂಬ ಸುಧಾರಣೆಗಳು ಜನರ ಅರಿವಿನ ಮಟ್ಟದಲ್ಲಿ ತುಂಬ ಸುಧಾರಣೆ ಆಗಬೇಕಾಗಿದೆ. ವಿಶೇಷವಾಗಿ ಯಾವುದು ಮೆನೋಪಾಸ್ ನಂತಹ ಅದನ್ನು ಕೆಲವು ಸಲ ನಾನು ಹೇಳಿದಾಗ ಮಾನಸಿಕ ರೋಗ ಅಂತ ಮಾಡಿಬಿಡ್ತಾರೆ, ಸರಿ ಇಲ್ಲ ಅಂತ. ಸೊ ಆ ಸಂಗತಿಗಳು ಕೂಡ ತುಂಬ ಸುಧಾರಣೆ ಆಗಬೇಕಾಗ್ತದೆ. ಇವಾಗ ಮೆನೋಪಾಸ್ ಆದ ಸಂದರ್ಭದಲ್ಲಿ ಹೆಣ್ಣಿನ ದೇಹದಲ್ಲಿ ತುಂಬಾನೇ ಬದಲಾವಣೆಗಳಾಗ್ಬೋದು, ಮಾನಸಿಕವಾಗಿ ಅಂತೂ ತುಂಬಾನೇ ಸಮಸ್ಯೆಗಳು ಎದುರಿಸ್ತಾಳೆ. ಹಾಗೇನೆ ದೇಹದಲ್ಲಿ ಏನಾದ್ರೂ ಬದಲಾವಣೆಗಳು ಕಂಡು ಬರುತ್ತಾ? ಖಂಡಿತವಾಗಿ ಅವಳಿಗೆ ಮಹಿಳೆಗೆ ಬೊಜ್ಜಿನ ಪ್ರಮಾಣ ಜಾಸ್ತಿ ಆಗ್ಬೋದು, ಕೂದಲುಗಳು ಉದುರುವಂಥದ್ದು ಕಾಣಿಸಿಕೊಳ್ಳಬಹುದು, ಮತ್ತು ಸಹಜವಾದ ಈ ಒಂದು ಮಹಿಳೆಯಲ್ಲಿ ಇರುವಂತಹ ಸುಕುಮಾರತ್ವ ಅದು ಕಳೆದು ಹೋಗಬಹುದು, ಚರ್ಮದಲ್ಲಿ ನೆರಿಗೆಗಳು ಬೀಳಬಹುದು, ಮತ್ತು ಈ ಶ್ಲೇಷ್ಮಲ ಪೊರೆ ಅಥವಾ ಈ ಜಿಗುಟಾದ ದ್ರವ ಸುರಿಸುವಂಥ ಮ್ಯೂಕಸ್ ಮೆಂಬ್ರೇನ್ ಅಂತ ಇರ್ತದೆ, ಅದರಲ್ಲಿ ಡ್ರೈನೆಸ್ ಶುಷ್ಕತ್ವ ಒಣಗುವಿಕೆ ಉಂಟಾಗಬಹುದು. ಮತ್ತು ಕೆಲವು ಸಲ ಈ ಅವರಲ್ಲಿ ಬೇರೆ ಬೇರೆ ರೀತಿಯ ಜಟಿಲತೆಗಳು ಕಾಣಿಸಿಕೊಳ್ಬೋದು. ಅಂದರೆ ಯಾವಾಗ ಈ ಹಾರ್ಮೋನ್ಗಳು ಆ ಮಹಿಳೆಯಲ್ಲಿ ಉತ್ಪಾದನೆ ಆಗ್ತಾ ಇರ್ತದೆ, ಈಸ್ಟ್ರೋಜನ್ ಅಂತ ಹೇಳುವಂಥದ್ದು, ಆಗ ಅವರಿಗೆ ಅದೊಂದು ರಕ್ಷಣೆ ಕೂಡ. ರಕ್ಷಣೆ ಅಂತ ಹೇಳಿದರೆ ಅದು ಬೇರೆ ಬೇರೆ ದೇಹದ ಘಟಕಗಳಿಗೆ ಸಂಬಂಧ ಹೊಂದಿದೆ. ಯಾವಾಗ ಮೆನೋಪಾಸ್ನಲ್ಲಿ ಈ ಈಸ್ಟ್ರೋಜನ್ ಅಂತ ಹೇಳುವಂತಹ ಹಾರ್ಮೋನು ಕಡಿಮೆ ಪ್ರಮಾಣಕ್ಕೆ ಬರ್ತದೆ, ಆಗ ಸಹಜವಾಗಿ ಮಹಿಳೆಯ ದೇಹದಲ್ಲಿ ಹೃದಯದ ತೊಂದರೆ ಕಾಣಿಸಿಕೊಳ್ಬೋದು. ದೇ ಆರ್ ಮೋರ್ ಪ್ರೋನ್ ಟು ಕಾರ್ಡಿಯಾಕ್ ಡಿಸಾರ್ಡರ್ಸ್, ಅಂದರೆ ಹೃದಯದ ರೋಗಕ್ಕೆ ಒಳಗಾಗುವ ಸಾಧ್ಯತೆಗಳು, ಹಾರ್ಟ್ ಅಟ್ಯಾಕ್ನಂತಹ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಇನ್ನೊಂದು ಈ ಎಲುಬಿನ ಸಾಂದ್ರತೆ, ಎಲುಬುಗಳ ಗಟ್ಟಿತನ ಏನಿದೆ ಅದಕ್ಕೂ ಈ ಈಸ್ಟ್ರೋಜನ್ ಅಂತ ಹೇಳಿ ಇದಕ್ಕೂ ತುಂಬ ಸಂಬಂಧ ಇದೆ. ಸೊ ಎಲುಬುಗಳ ಗಟ್ಟಿತನ ಇದು ಕಡಿಮೆ ಆಗ್ಬೋದು. ಆದ ಕಾರಣ ಯಾವ ಮಹಿಳೆ ಮೆನೋಪಾಸ್ಗೆ ಒಳಗಾಗಿದ್ದಾಳೆ ಅವಳ ಮೂಳೆಗಳು ತುಂಬ ದುರ್ಬಲ ಆಗ್ಬೋದು. ಇದನ್ನು ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೇವೆ. ಅಂದರೆ ಪೋರ್ ಅಂದರೆ ರಂಧ್ರ, ಮೂಳೆಗಳಲ್ಲಿ ರಂಧ್ರ ಬೀಳೋದು ಅಂದರೆ ಮೂಳೆಗಳು ಮೆತ್ತಗಾಗೋದು ಅಂತ, ಎಲುಬುಗಳು ಮೆತ್ತಗಾಗುವಂಥದ್ದು. ಸೊ ಆಸ್ಟಿಯೋಪೊರೋಸಿಸ್ ಇರ್ಬೋದು, ಕಾರ್ಡಿಯಾಕ್ ಡಿಸಾರ್ಡರ್ಸ್ ಇರ್ಬೋದು, ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್. ಇದು ಅಂದರೆ ಈ ಇನ್ಸುಲಿನ್ನ ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಿದರೆ ಹೇಗೆಂದರೆ ಅವಳಲ್ಲಿ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಂದರೆ ಈ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚಾಗ್ತದೆ, ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ. ಮತ್ತು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಅದು ಸ್ವಲ್ಪ ಕಡಿಮೆಯಾದ ಹಂತಕ್ಕೆ ಬರ್ತದೆ. ಈ ಎಲ್ಲ ದೈಹಿಕವಾದ ಬದಲಾವಣೆಗಳು ಆಕೆಯಲ್ಲಿ ಕಾಣಿಸಿಕೊಳ್ತದೆ. ಮತ್ತು ಈ ಸಂದರ್ಭದಲ್ಲಿ ಬಹುಶಃ ಆಧುನಿಕ ವಿಧಾನದಲ್ಲಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ನಾವು ಆಧುನಿಕ ವೈದ್ಯಕದಲ್ಲಿ ಹೇಳೋದು. ಹಾರ್ಮೋನ್ ಅಂದರೆ ಕಡಿಮೆಯಾದ ಹಾರ್ಮೋನನ್ನು, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನನ್ನು ನಾವು ಔಷಧಗಳ ಮೂಲಕ ಕೊಡುವಂಥದ್ದು. ಇದನ್ನು ನಾವು ಕಡಿಮೆಯಾದ ಆ ಹಾರ್ಮೋನನ್ನು ಪ್ರಮಾಣ ಸರಿಪಡಿಸಲಿಕ್ಕೆ ಕೊಡುವಂಥದ್ದು. ಆದರೆ ಏನಾಗ್ತದೆ ಅಂತೇಳಿ ಇದನ್ನು ದೀರ್ಘಾವಧಿ ಸೇವಿಸಿದಾಗ, ಈ ಹಾರ್ಮೋನ್ ಪಿಲ್ಸನ್ನು ದೀರ್ಘಾವಧಿ ಸೇವನೆ ಮಾಡಿದಾಗ ಮತ್ತು ಇದನ್ನು ಜಾಸ್ತಿ ಸಮಯ ತೆಗೆದುಕೊಂಡಾಗ ಆಗ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನದ ಕ್ಯಾನ್ಸರ್ನಂತಹ ಕ್ಯಾನ್ಸರ್ ಉಂಟಾಗಬಹುದು.
ಮತ್ತು ಯಾವ ಮೆನಾಪಾಸ್ ಸಂಗತಿಗೆ ಋತುಚಕ್ರ ನಿಲ್ಲುವ ಹಂತಕ್ಕೆ ಮಹಿಳೆ ಒಳಗಾಗಿದ್ದಾಳೆ, ಆಕೆಯಲ್ಲಿ ಒಂದು ಅಂಡಾಶಯದ ಕ್ಯಾನ್ಸರ್, ಇನ್ನೊಂದು ಸ್ತನಗಳ ಕ್ಯಾನ್ಸರ್. ಇದು 2 ಕ್ಯಾನ್ಸರನ್ನು ರೂಲ್ ಔಟ್ ಮಾಡಬೇಕಾಗ್ತದೆ. ಇವಾಗ ಇದು ದೇಹದಲ್ಲಿ ಆಗುವಂತಹ ತುಂಬಾ ವಿಚಾರ. ಓಕೆ, ಇವಾಗ ಮೆನೋಪಾಸ್ ಆದಂತ ಸಂದರ್ಭದಲ್ಲಿ ಇದೇ ದೊಡ್ಡ ಸಮಸ್ಯೆಯಾಗಿ ಮುಂದೆ ಕಾಡದ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನ ಹೇಗೆ ಮಾಡಬೇಕು ಹೆಣ್ಣು ಮಕ್ಕಳು ಅಂತ? ಮೆನೋಪಾಸ್ ಉಂಟಾದಂತ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಅಂತ ಹೇಳಿದ್ರೆ, ಇದನ್ನು ನಾವು ಬರೀ ಈಗ ಸಾಮಾನ್ಯವಾಗಿ ಏನು ವೈದ್ಯಕೀಯ ಜಗತ್ತಿನಲ್ಲಿ ಆಗ್ತಾ ಇದೆ ಅದು ತಪ್ಪು ಅಂತ ನಾನು ಹೇಳುವುದಲ್ಲ, ಆದರೆ ಅದು ಅಷ್ಟೇ ಅಲ್ಲ ಅಂತ. ಅದರ ಪರಿಹಾರ ಎನ್ನುವಂಥದ್ದು, ಮೆನೋಪಾಸ್ ಎನ್ನುವಂತಹ ಒಂದು ಸ್ಥಿತಿಯ ಮಹಿಳೆಯ ಒಂದು ಘಟ್ಟದ ನಿಭಾವಣೆ ಎನ್ನುವಂಥದ್ದು ಕೇವಲ ಒಂದು ಕಡಿಮೆಯಾದ ಈಸ್ಟ್ರೋಜನ್ ಹಾರ್ಮೋನನ್ನು ಕೊಡುವ ಒಂದು ವಿಷಯಕ್ಕೆ ಮಾತ್ರ ಸೀಮಿತ ಆಗಬಾರದು ಎನ್ನುವುದು ನನ್ನ ನಿಲುವು, ಮತ್ತು ಅದು ಈಗಿನ ಆಧುನಿಕ ಸಂಶೋಧನೆಗಳ ದೃಷ್ಟಿಕೋನ ಕೂಡ. ಯಾಕೆಂತ ಕೇಳಿದರೆ, ಒಂದು ಹಾರ್ಮೋನು, ಈಗ ಉದಾಹರಣೆಗೆ ಥೈರಾಯ್ಡ್ ಹಾರ್ಮೋನು ಕಡಿಮೆಯಾಗಿದೆ, ಥೈರಾಯ್ಡಿನ ಹಾರ್ಮೋನುಗಳು ಥೈರಾಕ್ಸಿನ್, ಟ್ರೈಯಾಯ್ಡ್ ಥೈರಾಕ್ಸಿನ್ ಎಲ್ಲ ಇದೆ, ಕಡಿಮೆಯಾಗಿದೆ ಅಂತ ಹೇಳುವಾಗ ಕೆಲವು ಸಲ ಎಷ್ಟೋ ರೋಗಿಗಳನ್ನು ನಾವು ಗಮನಿಸಿರ್ಬೋದು, ಥೈರಾಯ್ಡ್ ಹಾರ್ಮೋನನ್ನು ಸಪ್ಲಿಮೆಂಟ್ ಕೊಟ್ಟರೂ ಕೂಡ ಅವರ ಸಮಸ್ಯೆ ಲಕ್ಷಣಗಳು ಹಾಗೆ ಇರ್ತದೆ. ಅಥವಾ ಈ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆದದ್ದರ ಕಾರಣ ಏನು ಅಂತ ವೈದ್ಯಕೀಯ ಜಗತ್ತು ಯೋಚನೆ ಮಾಡಬೇಕಾಗ್ತದೆ. ಅಂದರೆ ಥೈರಾಯ್ಡ್ ಹಾರ್ಮೋನಿನಿಂದ ಆ ಹಾರ್ಮೋನು ಸ್ರವಿಸುವುದನ್ನು ನಿಯಂತ್ರಿಸುವುದು ಮೆದುಳಿನಲ್ಲಿರುವ ಪಿಟ್ಯೂಟರಿ ಗ್ರಂಥಿ ಮತ್ತು ಹೈಪೋಥಾಲಮಸ್ ಕೇಂದ್ರಗಳು. ಸ್ವಿಚ್ ಬೋರ್ಡ್ ಅಲ್ಲಿದೆ, ಅಲ್ಲಿ ಸ್ವಿಚ್ ಹಾಕಿದರೆ ಮಾತ್ರ ಇಲ್ಲಿ ಥೈರಾಯ್ಡ್ ಹಾರ್ಮೋನು ಸಿಕ್ರೀಟ್ ಆಗೋದು, ವೈರ್ ಕನೆಕ್ಷನಲ್ಲಿ, ಅಂದರೆ ನರಗಳ ಕನೆಕ್ಷನಲ್ಲಿ. ಆದ ಕಾರಣ ಒಂದು ಎಸ್ಟ್ರೋಜನ್ ಕಡಿಮೆ ಆಯಿತು ಅಂತ ಹೇಳುವಂಥದ್ದು ಅದಕ್ಕೆ ನಮ್ಮ ನರಮಂಡಲದ ಅಥವಾ ಇತರ ದೇಹದೊಳಗಿನ ಇತರ ವ್ಯವಸ್ಥೆಗಳ ಸಂಬಂಧವು ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಗ ಅದರ ನಿಭಾವಣೆ ಸಾಧ್ಯ ಆಗ್ತದೆ. ಒಂದು ವಿಚಾರ. ಇನ್ನೊಂದು, ಮಹಿಳೆ ಈ ಋತುಚಕ್ರ ನಿಲ್ಲುವ ಹಂತಕ್ಕೆ ಅಷ್ಟು ಸಮಯ ಏನು ಮಾಡ್ತಾಳೆ, ಹೇಗೆ ತನ್ನ ಜೀವನವನ್ನು ಕಳೆದಿದ್ದಾಳೆ ಅಂತ ಹೇಳಿದರೆ, ಒಂದು ಋತುಮತಿ ಆಗುವುದು, ನಂತರ ಮದುವೆ ಆಗುವುದು, ಮಕ್ಕಳಾಗುವುದು, ಕುಟುಂಬ ಪೋಷಣೆ ಅಥವಾ ತನ್ನ ಉದ್ಯೋಗ ಇತ್ಯಾದಿಗಳಲ್ಲಿ ತನ್ನ ಸಮಯವನ್ನು ಕಳೆದಿರ್ತಾಳೆ. ಆದರೆ ಆ ತಾಯಿಗೆ ಅಥವಾ ಆ ಮಹಿಳೆಗೆ ತನ್ನ ಬಗ್ಗೆ ಯೋಚನೆ ಮಾಡುವುದಕ್ಕೆ, ಅಂದರೆ ತನ್ನ ದೇಹ, ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡುವಷ್ಟು ವ್ಯವಧಾನ ಅಥವಾ ಸಮಯ ಆ ತಾಯಂದಿರಿಗೆ ಇರುವುದಿಲ್ಲ. ಇದು ಮಹಿಳೆಯರ ಸಮಸ್ಯೆ. ಮತ್ತು ಯಾವಾಗ ಮೆನೋಪಾಸ್ ಹಂತಕ್ಕೆ ಅವಳು ಮುಟ್ಟಿದ್ದಾಳೆ ಆಗ ಎಷ್ಟೋ ಸಲ ಈ ಕುಟುಂಬದವರು ಕೂಡ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಇದು 2ನೇ ವಿಚಾರ. ಆದ ಕಾರಣ ಇದನ್ನು ಹೇಗೆ ನಿಭಾವಣೆ ಮಾಡಬಹುದು ಹೇಗೆ ಅಂತ ಕೇಳಿದರೆ, ಆ ಮಹಿಳೆ ಮೆನೋಪಾಸ್ ಹಂತಕ್ಕೆ ತಲುಪಿದಾಗಲ್ಲ, ಯಾವನೇ ಒಬ್ಬಳು ಮಹಿಳೆ ಮೆನೋಪಾಸಿಗೆ ತಾನು ಆ ಹಂತವನ್ನು ನಿಭಾವಣೆಗೆ ತಯಾರಾಗಬೇಕಿದ್ರೆ ಮೊದಲಿನಿಂದಲೇ, ಬಹಳ ಸಮಯ ಮೊದಲಿನಿಂದಲೇ ತನ್ನ ಜೀವನ ಶೈಲಿಯನ್ನು ರೂಪಿಸಿಕೊಳ್ಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಯಾವ ಮಹಿಳೆ ತನ್ನ ಆರಂಭದ ಜೀವನದಲ್ಲಿ ಒತ್ತಡಕ್ಕೆ ಒಳಗಾಗಿದ್ದಾಳೆ ಆ ಮಹಿಳೆ ಮೆನೋಪಾಸ್ ಹಂತದಲ್ಲಿ ಆ ಒತ್ತಡದ ಲಕ್ಷಣ ಮತ್ತು ಹೆಚ್ಚಾಗಿ ಅಭಿವ್ಯಕ್ತಿ ಆಗ್ತದೆ. ಯಾವುದಲ್ಲಿ ಉಂಟು ಆ ಮಹಿಳೆ ತನ್ನ ಜೀವನವನ್ನು ಒತ್ತಡದಲ್ಲೇ ಕಳೆದಿದ್ದರೆ ಮೆನೋಪಾಸ್ ಹಂತಕ್ಕೆ ಒತ್ತಡವೇ ಅಭಿವ್ಯಕ್ತ ಆಗ್ತದೆ, ಆ ಒತ್ತಡದ ಲಕ್ಷಣಗಳು ಹೆಚ್ಚಾಗಿ ಅಭಿವ್ಯಕ್ತ ಆಗ್ತದೆ, ಕಾಣಿಸ್ಲಿಕ್ಕೆ ತೊಡಗಿ. ಯಾವ ಮಹಿಳೆ ಮೊದಲು ಬೇಕಾಬಿಟ್ಟು ತಿಂದರೂ ಕೂಡ ಏನೇ ಆಹಾರ ತಿಂದರೂ ಏನೆಲ್ಲ ತಿಂದಿದ್ದೇನೆ ಏನು ಆಗಲಿಲ್ಲ ಅಂತೇಳಿ ಇರ್ಬೋದು, ಆದರೆ ಅದರ ಎಲ್ಲ ತೊಂದರೆಗಳು ಕೂಡ ಒಟ್ಟಾಗಿ ಸೇರಿ ಮೆನೋಪಾಸ್ ಋತುಚಕ್ರ ನಿಲ್ಲುವ ಹಂತಕ್ಕೆ ಎಲ್ಲ ಪ್ರಕಟ ಆಗಲಿಕ್ಕೆ ಶುರುವಾಗ್ತದೆ. ಆದ ಕಾರಣ ಮೆನೋಪಾಸಿನ ನಿಭಾವಣೆ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಆ ಮಹಿಳೆಯ ಆರಂಭದ ದಿನಗಳ ಮಹಿಳೆಯ ತನ್ನ ಜೀವನದ ನಿಭಾವಣೆ, ಲೈಫ್ ಸ್ಟೈಲ್, ಫುಡ್ ಮತ್ತು ಮನಸ್ಸು, ಮೈಂಡ್, ನಾವು ಯಾವಾಗಲೂ ಹೇಳುವಾಗೆ ತಿನಸು ಮತ್ತು ಮನಸ್ಸು, ಅದನ್ನು ಚೆನ್ನಾಗಿ ಇಟ್ಟುಕೊಂಡಾಗ ಆಗ ಮೆನೋಪಾಸ್ ಹಂತವನ್ನು ನಿಭಾಯಿಸುವುದು ತುಂಬ ಸುಲಭ ಆಗ್ತದೆ. ಆದರೆ ಯಾವ ಮಹಿಳೆ ಈಗ ಆಲ್ರೆಡಿ ನಾವು ಮೊದಲಿನ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ, ಈಗ ಒಂದು ಹಂತಕ್ಕೆ ಮುಟ್ಟಿದ್ದಾಳೆ ಮಹಿಳೆ, ಆ ಹಂತದಲ್ಲಿ ಮೆನೋಪಾಸ್ ಹಂತದಲ್ಲಿ ಏನು ಮಾಡ್ಬೋದು ನೋಡಿ. ಈಗ ಈ ಮೆನೋಪಾಸ್ ಹಂತದ ವಿಚಾರ ಹೇಗಿದೆ ಅಂತ ಹೇಳಿದರೆ, ನಮ್ಮ ಎಷ್ಟೋ ಆಹಾರಗಳು ನಮ್ಮ ದೇಹದೊಳಗೆ ಕೆಲವೊಂದು ಹಾನಿಕಾರಕ ಪ್ರಭಾವಗಳನ್ನು ಬೀರ್ತದೆ. ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ ಯಾವ ಮಹಿಳೆ ಮೆನೋಪಾಸ್ ಹಂತಕ್ಕೆ ತಲುಪಿದ್ದಾಳೆ. ಯಾಕೆಂದರೆ ಈ ಹಾರ್ಮೋನಿನ ಮಟ್ಟ ಮತ್ತು ಹಾರ್ಮೋನಿನ ಮಟ್ಟ ಅಂತ ಹೇಳಿದರೆ ಅಲ್ಲಿ ಒಂದು ಅನುಪಾತ ಇರ್ತದೆ. ಈಸ್ಟ್ರೋಜನ್ ಎನ್ನುವ ಹಾರ್ಮೋನು
ಈ ಸಂಗತಿಗೆ ಕಾರಣ ಅಂತ ನಾನು ಹೇಳಿದೆ, ಅದರ ಪ್ರಮಾಣ ಕಡಿಮೆ ಆಗುವಂಥದ್ದು. ಆದರೆ ಈ ಈಸ್ಟ್ರೋಜನ್ ಎನ್ನುವಂಥ ಹಾರ್ಮೋನ್ನಲ್ಲಿ ಕೂಡ ಅದರಲ್ಲಿ ಒಳ್ಳೆಯ ಈಸ್ಟ್ರೋಜನ್ ಮತ್ತು ಟಾಕ್ಸಿಕ್ ಕೆಟ್ಟ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಇದೆ. ಇದು ಒಂದು ಸಮತೋಲನದಲ್ಲಿ ಇರಬೇಕಾಗ್ತದೆ. ಯಾವಾಗ ಈ ಸಮತೋಲನ ತಪ್ತದೆ ಆಗ ನಾವು ಮೆನೋಪಾಸ್ ಸಂದರ್ಭದಲ್ಲಿ ಹೇಳಿದಂಥ ಈ ತೀವ್ರವಾದ ಸಮಸ್ಯೆಗಳು ವಿಪರೀತವಾಗಿ ವ್ಯಕ್ತ ಆಗ್ತದೆ. ಒಂದು ವಿಚಾರ ಏನು ಅಂತ ಕೇಳಿದರೆ, ಈ ಹಾರ್ಮೋನ್ಗಳ ಸಮತೋಲನವನ್ನು ಕಾಯುವುದು ಹೇಗೆ? ನಮಗೆ ಬಹಳಷ್ಟು ಜನರಿಗೆ ಏನು ಅಂತ ಹೇಳಿದರೆ, ನಮ್ಮ ದೇಹದ ಒಳಗೆ ಕರುಳಿನಲ್ಲಿ ಒಂದು ಸೂಕ್ಷ್ಮಾಣುಗಳ ಪದರ ಇದೆ. ಇದನ್ನು ಇಂಟೆಸ್ಟೈನಲ್ ಮೈಕ್ರೋಬಯೋಟಾ ಅಂತ. ಈಗ ಸಂಶೋಧನೆಗಳು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಮೆನೋಪಾಸ್ ಸಂದರ್ಭದಲ್ಲಿ ಆಗುವ ಹಾರ್ಮೋನುಗಳ ಬದಲಾವಣೆಯನ್ನು ನಿಭಾವಣೆ ಮಾಡುವುದಕ್ಕೆ ಅಥವಾ ಹಾರ್ಮೋನುಗಳ ಮಟ್ಟವನ್ನು ಸಮಸ್ಥಿತಿಯಲ್ಲಿ ಕಾಯ್ದುಕೊಳ್ಳುವುದಕ್ಕೆ ಈ ಕರುಳಿನಲ್ಲಿರುವ ಒಳ್ಳೆಯ ಸೂಕ್ಷ್ಮಾಣುಗಳನ್ನು ನಾವು ಜೋಪಾನವಾಗಿ ಕಾಪಿಟ್ಟುಕೊಳ್ಬೇಕಾಗ್ತದೆ ಎನ್ನುವ ಒಂದು ಅಂಶ. ಹೇಗೆ? ಕರುಳಿನಲ್ಲಿರುವ ಸೂಕ್ಷ್ಮಾಣುಗಳ ಪದರ ಏನು ಮಾಡ್ತದೆ? ಕರುಳಿನಲ್ಲಿರುವ ಸೂಕ್ಷ್ಮಾಣುಗಳ ಪದರ ನಮ್ಮ ಆರೋಗ್ಯಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಡ್ತದೆ. ನಮ್ಮ ತಲೆಯೊಳಗೆ ಏನು ಫೀಡ್ ಆಗಿದೆ ಈಗ ಅಂತ ಕೇಳಿದರೆ, ಸೂಕ್ಷ್ಮಾಣುಗಳು ಅಂತ ಹೇಳಿದರೆ ಅವು ರಕ್ಕಸರು, ಅವು ಖಂಡಿತ ಎಲ್ಲವೂ ಅಪಾಯಕಾರಿ. ಬ್ಯಾಕ್ಟೀರಿಯಾ ಅಂತ ಹೇಳಿದರೆ ಮನುಷ್ಯನನ್ನು ಕೊಲ್ಲುವುದಕ್ಕೆ ಹುಟ್ಟಿದ್ದು ಎನ್ನುವ ಒಂದು ತಪ್ಪು ಕಲ್ಪನೆ ಇದೆ. ಆದರೆ ಇನ್ನೊಂದು ಭಾಗ ಯಾರಿಗೂ ಅದರ ಪಾಠ ಆಗಿರುವುದಿಲ್ಲ. ನಮ್ಮ ದೇಹದಲ್ಲಿ ಸಾವಿರಾರು ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆ, ನಮಗೆ ಉಪಕಾರ ಮಾಡುವ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳಿಗೆ ನಾವು ಹಾನಿ ಮಾಡಿದರೆ ಆಗ ಅವುಗಳು ಕೂಡ ಈ ಹಾರ್ಮೋನುಗಳ ಏರುಪೇರುಗೆ ಕಾರಣ ಆಗ್ತದೆ, ಹಾರ್ಮೋನುಗಳ ಅಸಮತೋಲನಕ್ಕೆ ಅದು ಕಾರಣ ಆಗ್ತದೆ. ಹಾಗಾದರೆ ಈ ಕರುಳಿನ ಸೂಕ್ಷ್ಮಾಣು ಪದರವನ್ನು ನಾವು ಹೇಗೆ ಜಾಗ್ರತೆಯಾಗಿ ಅವುಗಳನ್ನು ನೋಡಿಕೊಳ್ಳುವುದು? ನಮ್ಮ ಚರ್ಮದಲ್ಲಿ ಇದೆ ಸೂಕ್ಷ್ಮಾಣುಗಳು, ನಮ್ಮ ಬಾಯಿಯಲ್ಲಿ ಇದೆ, ನಮ್ಮ ಮೂಗಿನಲ್ಲಿ ಇದೆ, ನಮ್ಮ ಕರುಳಿನಲ್ಲಿದೆ. ಸಾಧಾರಣ ಈಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಅರ್ಧ ಭಾಗ ಈ ಸೂಕ್ಷ್ಮಾಣುಗಳೇ ಇದೆ ಅಂತ. ಕೋಶಗಳು ಎಷ್ಟಿದೆಯೋ ಅಷ್ಟೇ ಸೂಕ್ಷ್ಮಾಣುಗಳು ಕೂಡ ನಮ್ಮ ದೇಹದಲ್ಲಿ ಇದೆ ಅಂತ, ಅಷ್ಟೇ ಸಂಖ್ಯೆಯಲ್ಲಿ. ಅಂದರೆ ಈ ಸೂಕ್ಷ್ಮಾಣುಗಳ ಪದರವನ್ನು ನಾವು ಜೋಪಾನ ಮಾಡಿಕೊಳ್ಳದೇ ಇರುವುದು ಮೆನೋಪಾಸ್ ಸಂದರ್ಭ ವಿಕೋಪಕ್ಕೆ ಹೋಗುವುದಕ್ಕೆ ಕಾರಣ ಆಗ್ತದೆ. ಯಾವುದೆಲ್ಲ ಡ್ಯಾಮೇಜ್ ಮಾಡಬಹುದು? ನಾವು ತಗೊಳ್ಳುವಂತಹ ಬಹಳಷ್ಟು ಆಹಾರಗಳು. ಏನು ಆಹಾರ ನೋಡಿ, ನಾನು ಒಂದು ಸಾಮಾನ್ಯವಾಗಿ ಹೇಳ್ತಾ ಇರ್ತೇನೆ, ರಿಯಲ್ ಫುಡ್ ನೇಚರ್ ಮೇಡ್. ನಿಜವಾದ ಆಹಾರ ಏನು ಅಂತ ಹೇಳಿದರೆ ನೈಸರ್ಗಿಕವಾದ ಪ್ರಕೃತಿ ನಿರ್ಮಾಣ ಮಾಡಿ. ಮತ್ತೆ ಇದು ನೇಚರ್ ಮೇಡ್ ರಿಯಲ್ ಫುಡ್, ಮತ್ತೆ ಫೇಕ್ ಫುಡ್ ಮ್ಯಾನ್ ಮೇಡ್. ನಕಲಿ ಆಹಾರ ಅಂದರೆ ಯಾವುದು ಅಂತ ಹೇಳಿದರೆ ಮನುಷ್ಯ ನಿರ್ಮಿತ. ಮನುಷ್ಯ ನಿರ್ಮಾಣ ಮಾಡಿದ್ದು ಮನುಷ್ಯ ನಿರ್ಮಾಣ ಮಾಡಿದ್ದದು ಸ್ವಲ್ಪ ಮಟ್ಟಿಗೆ ಹಾಳಾಗ್ತದೆ. ಮನುಷ್ಯನ ಕೊಡುಗೆ ಆಗಿದೆ, ಯಾಕೆಂದರೆ ಅವನ ಬುದ್ಧಿವಂತಿಗೆ ಉಪಯೋಗ ಮಾಡಿ. ಹಾಗಾಗಿ ಆದಷ್ಟು ಈ ಮಾನವ ನಿರ್ಮಿತ ಆಹಾರಗಳು ಅದೇ ಅಂತೇಳಿ ಒಂದು ಗ್ರೂಪ್ ಆಫ್ ಆಹಾರಗಳಿದೆ. ನಾನಿದನ್ನು ಪ್ರತಿ ಸಲ ಹೆಚ್ಚಾಗಿ ಕಾರ್ಯಕ್ರಮಗಳಲ್ಲಿ ಹೇಳ್ತೇನೆ, ಯಾಕೆಂದರೆ ಅಷ್ಟರ ಮಟ್ಟಿಗೆ ಜನರಿಗೆ ಅದು ತಲುಪಲಿ ಎನ್ನುವ ಕಾರಣಕ್ಕೆ. ಪುನರುಕ್ತಿ, ನಾವೀಗ ಮಂತ್ರ ಹೇಳ್ತೇವೆ, ಪ್ರಾರ್ಥನೆ ಹೇಳ್ತೇವೆ, ಅದು ಪುನರುಕ್ತಿ. ಹೇಳಿದ್ದನ್ನೇ ಹೇಳುವುದು ಅದು ಬೋರ್ ಆಗ್ತದೆ ಅಂತೇಳಿ ಅಲ್ಲ, ವಿಷಯ ಅದು ಹೆಚ್ಚು ಆಳಕ್ಕೆ ಇಳಿಬೇಕು ಅಂತ. ಒಂದು, ಯಾವ ಆಹಾರದಲ್ಲಿ ಕಲರಿಂಗ್ ಏಜೆಂಟ್ಸ್, ಆರ್ಟಿಫಿಷಿಯಲ್ ಕೃತಕ ರಾಸಾಯನಿಕ ಬಣ್ಣಗಳು ಇದೆ, ಅದು ಕರುಳಿನಲ್ಲಿರುವ ನಮಗೆ ಉಪಕಾರ ಮಾಡೋ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡ್ತದೆ. ಒಂದು. ಇನ್ನೊಂದು, ಪ್ರಿಸರ್ವೇಟಿವ್ಸ್, ಸೋಡಿಯಂ ನೈಟ್ರೈಟ್ ಎನ್ನುವ ರಾಸಾಯನಿಕ ಎಲ್ಲ ಪ್ಯಾಕ್ಡ್ ಫುಡ್ಡಲ್ಲಿ, ಈ ಪ್ಯಾಕೆಟ್ಗಳಲ್ಲಿ ತುಂಬಿಸಿದ ಆಹಾರಗಳಲ್ಲಿ ಇರ್ತದೆ ಸೋಡಿಯಂ ನೈಟ್ರೈಟ್. ಇದು ಕೂಡ ಮತ್ತು ಡ್ಯಾಮೇಜ್ ಮಾಡುವಂಥದ್ದು. ಮತ್ತು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂದರೆ ಆರ್ಟಿಫಿಷಿಯಲ್ ಟೇಸ್ಟ್ ಎನ್ಹ್ಯಾನ್ಸರ್ಸ್, ಕೃತಕ ರುಚಿಕಾರಕಗಳು. ಮೋನೋಸೋಡಿಯಂ ಗ್ಲುಟಾಮೇಟ್ ಎನ್ನುವ ಒಂದು ಅಂಶ ಇದೆ, ಅಜಿನಮೋಟೋ ಅಂತ ನಾವು ಹೇಳ್ತೇವೆ. ಅದು ಕೂಡ ಮತ್ತೆ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡ್ತದೆ, ಮತ್ತೆ ಹಾರ್ಮೋನುಗಳ ಪ್ರಮಾಣದಲ್ಲಿ ಅಸಮತೋಲನ ಉಂಟಾಗುವುದಕ್ಕೆ ಕಾರಣ ಆಗ್ತದೆ. ಮತ್ತೆ ಇನ್ನೊಂದು ಆ್ಯಂಟಿಬಯೋಟಿಕ್ಸ್. ಇವತ್ತು ಯಾರ ಹತ್ರ ಕೇಳಿದರು ಬಯೋಟಿಕ್ಗಳು ಅಥವಾ ಪ್ರತಿಜೈವಿಕಗಳು ಅಗತ್ಯ ಇದ್ದಾಗ ಖಂಡಿತ ಅಮೃತ ಅನಿವಾರ್ಯ ಅಂಥ ಸಂದರ್ಭದಲ್ಲಿ. ಆದರೆ ಇವತ್ತು ಆ್ಯಂಟಿಬಯೋಟಿಕ್ಗಳ ದುರ್ಬಳಕೆ ಆಗ್ತಾ ಇದೆ, ಬೇಕಾಬಿಟ್ಟಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಹೇಗೆ ಬೇಕೋ ಹಾಗೆ ಉಪಯೋಗ ಆಗ್ತಾ ಇದೆ. ಅನಗತ್ಯ ಸಂದರ್ಭಗಳಲ್ಲಿ ಆ್ಯಂಟಿಬಯೋಟಿಕ್ ಬಳಕೆ ಆಗ್ತಾ ಇದೆ. ಆದ ಕಾರಣ ಆ್ಯಂಟಿಬಯೋಟಿಕ್ ಎನ್ನುವುದು ನಾವು ಪ್ರತಿಯೊಬ್ಬ ಮಹಿಳೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವ ಮಹಿಳೆ ತನ್ನ ಜೀವನದ ದಿನಗಳಲ್ಲಿ ಹೆಚ್ಚು ಆ್ಯಂಟಿಬಯೋಟಿಕ್ ಸೇವನೆ ಮಾಡಿದ್ದಾಳೆ ಆ ಮಹಿಳೆಯಲ್ಲಿ ಮೆನೋಪಾಸ್ ಲಕ್ಷಣಗಳು ಹೆಚ್ಚು ತೊಂದರೆ ಕೊಡ್ತವೆ ಅಂತ ಇವತ್ತಿನ ಸಂಶೋಧನೆ ವರದಿ ಹೇಳಿ.
ಯಾಕೆ ಯಾಕೆ ಅಂತ ಕೇಳಿದರೆ ಆ್ಯಂಟಿಬಯೋಟಿಕ್ಗಳು ನಮಗೆ ಹಾನಿ ಮಾಡುವ ಬ್ಯಾಕ್ಟೀರಿಯಾಗಳನ್ನು ಮಾತ್ರ ಕೊಲ್ಲುವುದಲ್ಲ. ಯಾವ ಬ್ಯಾಕ್ಟೀರಿಯಾಗಳು ನಮ್ಮ ಜೀವವನ್ನು ರಕ್ಷಣೆ ಮಾಡ್ತದೆ, ಯಾವ ಬ್ಯಾಕ್ಟೀರಿಯಾಗಳು ನಮಗೆ ಉಪಕಾರ ಮಾಡುವಂತಹ ಕೆಲವೊಂದು ರಾಸಾಯನಿಕಗಳನ್ನು ಉಂಟು ಮಾಡ್ತದೆ, ಶರೀರಕ್ಕೆ ಪ್ರಯೋಜನ ಕೊಡ್ತದೆ, ರಕ್ಷಣೆ ಕೊಡ್ತದೆ, ಅಂತಹ ಬ್ಯಾಕ್ಟೀರಿಯಾಗಳನ್ನು ಕೂಡ ಸಂಪೂರ್ಣವಾಗಿ ಈ ಆ್ಯಂಟಿಬಯೋಟಿಕ್ಗಳು ನಾಶ ಮಾಡ್ತದೆ. ಆದ ಕಾರಣ ಆ್ಯಂಟಿಬಯೋಟಿಕ್ ಸೇವನೆ ಮಾಡುವಾಗ ವೈದ್ಯರು ಕೂಡ, ಎಷ್ಟೋ ಜನ ವೈದ್ಯರು ಇದನ್ನು ಮಾಡುವುದಿಲ್ಲ, ಆ್ಯಂಟಿಬಯೋಟಿಕ್ ಕೊಡುವಾಗ ಪ್ರೋಬಯೋಟಿಕ್ ಅಂದರೆ ಈ ಬೆಳಿಗ್ಗೆ ಮತ್ತು ರಾತ್ರಿ ಆ್ಯಂಟಿಬಯೋಟಿಕ್ ತಗೊಳ್ಳೋದಿದ್ದರೆ ಅನಿವಾರ್ಯ ಸಂದರ್ಭದಲ್ಲಿ ಉಪಾಯ ಇಲ್ಲ, ಇನ್ಫೆಕ್ಷನ್ ತುಂಬ ಇದೆ, ಸೊ ಆ್ಯಂಟಿಬಯೋಟಿಕ್ ಕೊಡಲೇಬೇಕು ಅಂತ ಆದರೆ ಮಧ್ಯಾಹ್ನದ 1 ಡೋಸು ಪ್ರೋಬಯೋಟಿಕ್ ಎನ್ನುವ ಒಂದು ಮಾತ್ರೆಯನ್ನು ಹಾಕಬೇಕಾಗ್ತದೆ. ಪ್ರೋಬಯೋಟಿಕ್ ಅಂದರೆ ಆ ಮಾತ್ರೆಯಲ್ಲಿ ಒಂದು 4-5 ಬಗೆಯ ನಮ್ಮ ಶರೀರಕ್ಕೆ ಉಪಕಾರ ಮಾಡುವಂಥ ಬ್ಯಾಕ್ಟೀರಿಯಾಗಳ ಒಂದು ಇರುವಂಥ ಮಾತ್ರೆ ಪ್ರೋಬಯೋಟಿಕ್ ಅಂತ. ಸೊ ಆದ ಕಾರಣ ಆ್ಯಂಟಿಬಯೋಟಿಕ್ ಸೇವನೆ ನಮ್ಮ ಆ ಉಪಕಾರ ಮಾಡೋ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡ್ತದೆ. ಆದ ಕಾರಣ ಆ ಮೂಲಕ ಹಾರ್ಮೋನುಗಳ ಏರುಪೇರಿಗೆ ಕಾರಣ ಆಗಿ ಮೆನೋಪಾಸ್ ಲಕ್ಷಣಗಳು ತುಂಬ ವಿಪರೀತವಾಗಿ ಪ್ರಕಟ ಆಗ್ತದೆ. ಒಂದು. ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಆಹಾರದಲ್ಲಿ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳಿದರೆ, ಇದಕ್ಕೆ ನಾವು ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ಸ್ ಅಂತ ಇದು ಎರಡನ್ನು ನಾವು ಹೇಳ್ತೇವೆ. ಪ್ರೋಬಯೋಟಿಕ್ಸ್ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಈ ಬ್ಯಾಕ್ಟೀರಿಯಾಗಳು ಶರೀರಕ್ಕೆ ಉಪಕಾರ ಮಾಡುವ ಬ್ಯಾಕ್ಟೀರಿಯಾಗಳನ್ನು ಪೂರಕವಾಗಿ ನಾವು ತಗೊಳ್ಳುವಂಥ, ಉದಾಹರಣೆಗೆ ಮೊಸರು, ಮಜ್ಜಿಗೆ, ಯೋಗರ್ಟ್ ಅಂತ ನಾವು ಹೇಳ್ತೇವೆ. ಸೊ ಅದು ಎಲ್ಲ ಆ ವಿಚಾರಗಳೆಲ್ಲ ಶರೀರಕ್ಕೆ ಉಪಕಾರ ಮಾಡುವಂಥ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇರ್ತದೆ. ಆದ ಕಾರಣ ಮಜ್ಜಿಗೆ, ಮೊಸರು ಇಂಥದ್ದನ್ನು ಸೇವನೆ ಮಾಡುವಾಗ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಉಪಕಾರ ಮಾಡ್ತದೆ. ಲ್ಯಾಕ್ಟೋಬ್ಯಾಸಿಲಸ್ ರೂಟೇರಿ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಲ್ಯಾಕ್ಟೋಬ್ಯಾಸಿಲಸ್ ರ್ಯಾಮ್ನೋಸಸ್ ಅಂತ ಈ ಎರಡು ಬ್ಯಾಕ್ಟೀರಿಯಾಗಳು ಈ ಈಸ್ಟ್ರೋಜನ್ ಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ತುಂಬ ಪ್ರಧಾನ ಪಾತ್ರ ವಹಿಸ್ತಂತೆ ಈಗಿನ ಸಂಶೋಧನೆ ಹೇಳಿದೆ. ಆದ ಕಾರಣ ಈ 2 ಬ್ಯಾಕ್ಟೀರಿಯಾಗಳನ್ನು ನಾವು ಜಾಗ್ರತೆಯಾಗಿ ಇಡಬೇಕಿದ್ದರೆ ನಾವು ಪ್ರೀಬಯೋಟಿಕ್ಸ್ ಅಂದರೆ ಬ್ಯಾಕ್ಟೀರಿಯಾಗಳನ್ನು ಪೋಷಣೆ ಮಾಡುವಂಥ ಆಹಾರಗಳನ್ನು ತೆಗೆದುಕೊಳ್ಬೇಕು. ಯಾವುದಿದು ಅಂತ ಹೇಳಿದರೆ, ಸಾಮಾನ್ಯವಾಗಿ ಕಿತ್ತಳೆ ಇತ್ಯಾದಿ ಹುಳಿ ಹಣ್ಣುಗಳು, ರಾ ನಟ್ಸ್ ತಾಜಾ ಕಾಳುಗಳು, ಅದು ಬಾದಾಮಿ ಇರ್ಬೋದು, ಗೋಡಂಬಿ ಇರ್ಬೋದು, ಈ ರೀತಿಯ ತಾಜಾ ಕಾಳುಗಳು ಮತ್ತು ಹಣ್ಣು ತರಕಾರಿಗಳು. ಸೊ ಎಲ್ಲವೂ ಕೂಡ ನಮ್ಮ ಹೊಟ್ಟೆಯೊಳಗಿನ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಪೋಷಣೆ ಮಾಡ್ತದೆ. ಆ ಉಪಕಾರ ಮಾಡೋ ಬ್ಯಾಕ್ಟೀರಿಯಾಗಳನ್ನು ನಾವು ಪೋಷಿಸಬೇಕು. ನಮ್ಮ ಆಹಾರ ಹೇಗಿರಬೇಕು ಅಂತ ಕೇಳಿದರೆ, ಅದು ನಮ್ಮ ದೇಹವನ್ನು ಪೋಷಣೆ ಮಾಡಬೇಕು, ಜೊತೆಗೆ ನಮ್ಮ ದೇಹಕ್ಕೆ ಪ್ರಯೋಜನ ಮಾಡುವಂತಹ ಆ ಕರುಳಿನಲ್ಲಿರುವ ಸೂಕ್ಷ್ಮಾಣು ಬ್ಯಾಕ್ಟೀರಿಯಾಗಳನ್ನು ಪೋಷಣೆ ಮಾಡಬೇಕು. ಆಗ ಆ ಸಮತೋಲನ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ನಾವು ಹಾರ್ಮೋನನ್ನು ಮಾತ್ರೆ ಕೊಟ್ಟ ಕೂಡಲೇ ಮೆನೋಪಾಸ್ ಲಕ್ಷಣ ಸರಿಯಾಗುವುದಿಲ್ಲ. ಆದ ಕಾರಣ ಇದೆಲ್ಲವನ್ನು ಒಟ್ಟಿಗೆ ಇಟ್ಟುಕೊಂಡು ನಾವು ಯೋಚನೆ ಮಾಡಬೇಕಾಗ್ತದೆ. ಮತ್ತೆ ಋತುಚಕ್ರದ ಮೊದಲ ಅರ್ಧ ಭಾಗದಲ್ಲಿ ಈಸ್ಟ್ರೋಜನ್ ಹಾರ್ಮೋನಿನ ಪ್ರಭಾವ ಇರುವಂಥದ್ದು. ಸೊ ಈ ಭಾಗದಲ್ಲಿ ಅಂದರೆ ಅವರ ಆ ಮೊದಲ 14 ದಿನದ ಅವಧಿಯಲ್ಲಿ ಅವರು ಈ ಈಸ್ಟ್ರೋಜನ್ ಹಾರ್ಮೋನನ್ನು ಸರಿಯಾಗಿ ಕಾಯ್ದುಕೊಳ್ಳುವುದಕ್ಕೆ ಬೇಕಾದ ಆಹಾರಗಳನ್ನು ತೆಗೆದುಕೊಳ್ಬೇಕು. ಇದು ಎಲ್ಲ ಮಹಿಳೆಯರಿಗೂ ಅನ್ವಯಿಸ್ತದೆ. ಮೊದಲ ಅರ್ಧ ಭಾಗ 14 ದಿನ ಏನು ತಗೊಳ್ಬೇಕು ಅಂತ ಕೇಳಿದರೆ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ನಾವು ಹೇಳ್ತೇವೆ, ಅಂದರೆ ಅಗಸೆ ಬೀಜ, ಇದು ಆರಂಭದ 14 ದಿನ ಇದನ್ನು ಬಳಸಬೇಕು. ಮತ್ತು ಸೆಸೇನ್, ಎಳ್ಳುಂಡೆ ಅಥವಾ ಎಳ್ಳಿನಿಂದ ತಯಾರಾದ ಆಹಾರಗಳನ್ನು ಹೆಚ್ಚು ಬಳಸಬೇಕು. ಮತ್ತು ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿ ಅಂತ ಹೇಳುವಂಥದ್ದು ಈಸ್ಟ್ರೋಜನ್ ಹಾರ್ಮೋನನ್ನು ಸರಿಯಾಗಿ ಕಾಯ್ದುಕೊಳ್ಳುವುದಕ್ಕೆ ಪೂರಕ ಆಗ್ತದೆ. ಇದು ಮೊದಲ ಅರ್ಧ ಭಾಗದಲ್ಲಿ. ಮತ್ತು ಕಾಲಿಫ್ಲವರ್ ಇಂತಹ ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡುವಂಥದ್ದು, ಇದು ಮೊದಲ 14 ದಿನದಲ್ಲಿ ಮಹಿಳೆ ಅನುಸರಿಸಬೇಕಾದದ್ದು. ಮತ್ತು ಮೆನೋಪಾಸ್ ಸಂದರ್ಭ, ಪೆರಿಮೆನೋಪಾಸ್ ಅಲ್ಲದರ ಆಸುಬಾಸಿನ ಸಂದರ್ಭದಲ್ಲಿ ಈ ಒಂದು ಆಹಾರಗಳನ್ನು ಸೇವನೆ ಮಾಡಬೇಕು. ಇದು ಮಹಿಳೆಯರು ಸ್ಪಷ್ಟ ನೋಟ್ ಮಾಡಿ ಇಟ್ಕೊಳ್ಬೇಕಾದ ವಿಚಾರ. ಇನ್ನೊಂದು 2ನೇ ಭಾಗ, ಋತುಚಕ್ರದ 2ನೇ ಭಾಗ, 2ನೇ 14 ದಿನ, 14 + 14 28. 2ನೇ 14 ದಿನ ಬೀನ್ಸ್, ಬಟಾಟೆ, ಹಣ್ಣುಗಳು ಮತ್ತು ಹುಳಿ ಹಣ್ಣುಗಳು ಇದನ್ನು ಹೆಚ್ಚು ಸೇವನೆ ಮಾಡಬೇಕಾಗ್ತದೆ. ಆಗ ಪ್ರೊಜೆಸ್ಟರೋನ್ ಅಂತ ಹೇಳುವಂಥ ಹಾರ್ಮೋನ್ ಸರಿಯಾಗಿ ಉತ್ಪಾದನೆ ಆಗಲಿಕ್ಕೆ, ಅದರ ಪ್ರಮಾಣವನ್ನು ಕಾಯ್ದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಆಗ ಮೆನೋಪಾಸ್ ಲಕ್ಷಣಗಳು ನಿಯಂತ್ರಣಕ್ಕೆ ಬರ್ತದೆ. ಇನ್ನು ಯಾವುದೇ ಒಂದು ರಿಫೈನ್ ಮಾಡಿದಂಥ ಅಂದರೆ ಅತಿಯಾಗಿ ಸಂಸ್ಕರಣೆ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ತ್ಯಜಿಸಬೇಕು. ಪಿಷ್ಟ ಪದಾರ್ಥ ಕಡಿಮೆ ಮಾಡಬೇಕು. ಅಂದರೆ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿದೆ, ಉದಾಹರಣೆಗೆ ಧಾನ್ಯಗಳು, ಅನ್ನ,
ಅನ್ನದ ಪ್ರಮಾಣ ಊಟ ಮಾಡುವುದನ್ನು, ಧಾನ್ಯ ಅಂದರೆ ಕಾರ್ಬೋಹೈಡ್ರೇಟ್ ಅಂದರೆ ಅಕ್ಕಿ, ರಾಗಿ, ಜೋಳ, ಗೋಧಿ ಎಲ್ಲ ಧಾನ್ಯಗಳಲ್ಲೂ ಕೂಡ ಪಿಷ್ಟದ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಅದರ ಪ್ರಮಾಣವನ್ನು ಯಾವುದೇ ಮಹಿಳೆ ಮೆನೋಪಾಸ್ ರೀಚ್ ಆಗ್ತಾಳೆ ಅಂತ ಇದ್ದಾಗ ಅದರ ಪ್ರಮಾಣವನ್ನು ಆ ಮಹಿಳೆ ಕಡಿಮೆ ಮಾಡಬೇಕಾಗ್ತದೆ. ಇನ್ನೊಂದು ಒಳ್ಳೆಯ ಕೊಬ್ಬನ್ನು ಸೇವಿಸುವಂಥದ್ದು. ಒಳ್ಳೆಯ ಕೊಬ್ಬು ಅಂದರೆ ಯಾವುದು? ನಮಗೆ ಪ್ರಶ್ನೆ ಬರುತ್ತೆ. ಯಾವುದನ್ನು ಒಬ್ಬಳು ಮೆನೋಪಾಸ್ ರೀಚ್ ಆಗುವಂಥ ಮಹಿಳೆ, ರೀಚ್ ಆದ ಮಹಿಳೆ ಸೇವನೆ ಮಾಡಬೇಕು? ಉದಾಹರಣೆಗೆ ಒಳ್ಳೆಯ ಕೊಬ್ಬು ಯಾವುದು? ಆಲಿವ್ ಆಯಿಲ್ ಮತ್ತು ತೆಂಗಿನೆಣ್ಣೆ. ತೆಂಗಿನೆಣ್ಣೆಯನ್ನು ಕೆಲವರು ಶತ್ರುವಿನ ಹಾಗೆ ಕಾಣ್ತಾ ಇದ್ದ ಒಂದು ಕಾಲ ಇತ್ತು. ಬಟ್ ಈಗ ಸಂಶೋಧನೆಗಳಿಂದ ಆ ರೀತಿ ಭಯಪಡುವ ಅಗತ್ಯ ಇಲ್ಲ. ಕೊಲೆಸ್ಟ್ರಾಲ್ ಮ್ಯಾನಿಯಾ ಅಂತ, ಅಂದರೆ ತೆಂಗಿನೆಣ್ಣೆ ತಗೊಂಡ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ, ನಿಮ್ಮ ಹಾರ್ಟ್ ಎಲ್ಲ ಗಡಿ ಆಗ್ತದೆ ಅಂತ. ಆ ಥರ ಏನಿಲ್ಲ. ತೆಂಗಿನೆಣ್ಣೆ ಅದ್ಭುತವಾದದ್ದು. ಆದರೆ ಗಾಣದ ತೆಂಗಿನೆಣ್ಣೆ, ರಿಫೈನ್ಡ್ ಕೊಕೊನಟ್ ಆಯಿಲ್ ಅಲ್ಲ, ರಿಫೈನ್ ಮಾಡದೇ ಇದ್ದ ತಾಜಾ ಗಾಣದ ತೆಂಗಿನ ಎಣ್ಣೆ ಬಳಸುವಂಥದ್ದು. ಇದು ಒಳ್ಳೆಯ ಕೊಬ್ಬು. ಮೆನೋಪಾಸ್ ಆದ ಮಹಿಳೆ ಹೆಚ್ಚು ಉಪಯೋಗಿಸಬಹುದು. ಹೊರಗಡೆ ಹಚ್ಚಲಿಕ್ಕೆ ಕೂಡ ಮತ್ತು ಹೊಟ್ಟೆಗೆ ಕೂಡ. ಅದನ್ನು ಹುರಿದಲ್ಲ, ಹುರಿದು ಅದನ್ನು ಕುದಿಸಿ ಬಿಸಿ ಮಾಡಿ ಅಲ್ಲ, ನ್ಯಾಚುರಲ್ ಆಗಿ ತಾಜಾ ಆಗಿ ಸೇವನೆ ಮಾಡುವಂಥದ್ದು. ಇನ್ನೊಂದು ತಾಜಾ ಕಾಳುಗಳು, ನಾನಾಗ ಹೇಳಿದಾಗ ಬಾದಾಮಿ, ಗೋಡಂಬಿ ಇತ್ಯಾದಿ ಕಾಳುಗಳು. ಮತ್ತು ತುಪ್ಪ ನಿಜವಾಗಿ ಕೊಬ್ಬಿನ ಅಂಶ ಅಂದರೆ ತುಪ್ಪದ ಅಂಶ ಮಹಿಳೆ ಹೆಚ್ಚಾಗಿ ಸೇವನೆ ಮಾಡಬೇಕು ಮೆನೋಪಾಸ್ ಹತ್ರ ಹೋದಾಗೆ. ಈಗ ಏನಾಗಿದೆ ಅಂದರೆ ಅದರ ಉಲ್ಟ, ಎಲ್ಲರಿಗೂ ಕೊಲೆಸ್ಟ್ರಾಲ್ ಎನ್ನುವ ಭೂತ ತಲೆಯೊಳಗೆ ತುಂಬಿ ಇದು ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಅಂತ ತುಪ್ಪ ತಿನ್ನಲಿಕ್ಕಿಲ್ಲ, ಎಣ್ಣೆ ಹಾಕ್ಕೊಳ್ಳಿಕ್ಕಿಲ್ಲ, ಹಾಗೆಲ್ಲ ಡೆಫಿಷಿಯೆಂಟ್ ಆಗಿ ಎಲ್ಲ ಹಾರ್ಮೋನುಗಳ ಇದು ಕಮ್ಮಿಯಾಗಿ ಮತ್ತೆ ಮತ್ತೆ ಲಕ್ಷಣಗಳು ಹೆಚ್ಚಾಗುವಂಥದ್ದು. ಅದಕ್ಕೆ ಪುನಃ ಹಾರ್ಮೋನ್ ಮಾತ್ರ ತಿನ್ನುವಂಥದ್ದು. ಹೀಗೆ ಆಗ್ತದೆ. ಆದ ಕಾರಣ ಇದನ್ನು ಮತ್ತೆ ಅವಾಯ್ಡ್ ಮಾಡಬೇಕಾದ್ದು ಯಾವುದು? ಯಾವ ಕೊಬ್ಬಿನ ಅಂಶವನ್ನು, ಯಾವ ಎಣ್ಣೆಯನ್ನು ಮಹಿಳೆ ಸೇವನೆ ಮಾಡಬಾರದು ಮೆನೋಪಾಸ್ ಹಂತದಲ್ಲಿ? ಒಂದು ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿಯ ಎಣ್ಣೆ ಸೇವನೆ ಮಾಡುವಾಗಿಲ್ಲ. ಇದು ಒಳ್ಳೆಯ ಕೊಬ್ಬಲ್ಲ. ಆದರೆ ಮೊದಲೆಲ್ಲ ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳಲ್ಲಿ ಇದು ಬಹಳ ಅದ್ಭುತವಾದ ಎಣ್ಣೆ ಅಂತ ಇತ್ತು. ಆದರೆ ಅಲ್ಲ, ಸೂರ್ಯಕಾಂತಿ ಎಣ್ಣೆ ಅದು ವರ್ಜ್ಯ. ಇನ್ನೊಂದು ಸೋಯಾ ಬೀಜದ ಎಣ್ಣೆ, ಅದು ಕೂಡ ವರ್ಜ್ಯ. ಇನ್ನೊಂದು ಹೈಡ್ರೋಜನೇಟೆಡ್ ಆಯಿಲ್, ಪಾಮ್ ಆಯಿಲ್ ಅಂತ ನಾವು ಡಾಲ್ಡಾ ಅಂತೆಲ್ಲ ಹೇಳ್ತೇವಲ್ಲ, ಸೊ ಈ ರೀತಿ ಹೈಡ್ರೋಜನೇಟೆಡ್ ಆಯಿಲ್ ಇದನ್ನು ತ್ಯಜಿಸಬೇಕು ಮೆನೋಪಾಸ್ ಲಕ್ಷಣಗಳನ್ನು ದೂರ ಮಾಡುವುದಕ್ಕೆ. ಹೀಗೆ ಇಷ್ಟು ವಿಚಾರಗಳಿದೆ. ಮತ್ತೆ ಈ ಒಳ್ಳೆಯ ಬ್ಯಾಕ್ಟೀರಿಯಾ ಅಂತ ನಾನು ಹೇಳಿದೆ ಅಲ್ಲ, ಇದು ಒಳ್ಳೆಯ ಹಾರ್ಮೋನ್ನ ಮಟ್ಟವನ್ನು ಕಾಯ್ದುಕೊಳ್ಳುವುದಲ್ಲದೆ ಈ ಕೆಟ್ಟ ಈಸ್ಟ್ರೋಜನ್ ಅಂತಿದೆ, ಬ್ಯಾಡ್ ಈಸ್ಟ್ರೋಜನ್, ಅದನ್ನು ಶರೀರದಿಂದ ತೆಗೆಯುವಲ್ಲಿ ಕೂಡ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಸಹಕಾರ ಮಾಡ್ತವೆ. ಒಂದು ರೀತಿ ಶರೀರವನ್ನು ವಿಷಕಾರಕ ಸಂಗತಿಗಳನ್ನು ನಿರ್ವಿಷ ಮಾಡುವುದಕ್ಕೆ ಇದು ಸಹಕಾರಿ ಆಗ್ತದೆ. ಹಾಗಾದರೆ ಈ ಒಳ್ಳೆಯ ಈಸ್ಟ್ರೋಜನ್ ಮತ್ತು ಕೆಟ್ಟ ಈಸ್ಟ್ರೋಜನ್ನಲ್ಲಿ ಅಸಮತೋಲನ ಉಂಟಾದಾಗ, ಒಳ್ಳೆಯ ಈಸ್ಟ್ರೋಜನ್ ಕಡಿಮೆಯಾಗಿ ಕೆಟ್ಟ ಈಸ್ಟ್ರೋಜನ್ ಹೆಚ್ಚಾದಾಗ ಏನು ಲಕ್ಷಣಗಳು ಕಾಣಿಸ್ತದೆ? ಮೊಡವೆಗಳು ಕಾಣಿಸಿಕೊಳ್ಳಬಹುದು ಮತ್ತು ಲೈಂಗಿಕ ನಿರಾಸಕ್ತಿ ಕಾಣಿಸಿಕೊಳ್ಳಬಹುದು. ಅತಿಯಾದ ಒಂದು ಪೀರಿಯಡ್ಸ್ ಇದು ಸ್ರಾವ ಹೆಚ್ಚಾಗ್ಬೋದು ಅಥವಾ ಆಗದೇ ಇರ್ಬೋದು, ಕಡಿಮೆ ಆಗ್ಬೋದು ಸ್ರಾವ, ಋತುಸ್ರಾವ, ಅಥವಾ ಅನಿಯಮಿತತೆ, ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಒಮ್ಮೆ ಆಗುವುದು ಋತುಸ್ರಾವ ಆಗ್ತದೆ, ಮತ್ತೊಂದು ಸಲ ಆಗುವುದಿಲ್ಲ, ಅಥವಾ ನಿಗದಿತ ಸಮಯಕ್ಕೆ ಮುಂಚಿತವಾಗಿ ಆಗ್ತದೆ. ಈ ರೀತಿಯಲ್ಲ, ಅಂದರೆ 28 ದಿನದಲ್ಲಿ ಆಗಬೇಕಾದ್ದು ಮತ್ತೆ ಪುನಃ 14 ದಿನದಲ್ಲಿ ಬ್ಲೀಡಿಂಗ್ ಆಗುವಂಥದ್ದು, ಅಥವಾ ಬ್ಲೀಡಿಂಗ್ ಆದರೂ ಕೂಡ ಒಂದು ದಿನ ಬ್ಲೀಡಿಂಗ್ ಆಗ್ತದೆ, ಮತ್ತೆ 2 ದಿನ ಬ್ಲೀಡಿಂಗ್ ಆಗದೇ ಇರುವಂಥದ್ದು, ಮತ್ತು ಅತಿಯಾಗಿ ಆಗುವಂಥದ್ದು 3 ದಿನ ಅಥವಾ 4 ದಿನ ನಿಲ್ಲುವಂಥದ್ದು, 1 ವಾರ 10 ದಿನ ತನಕ ಬ್ಲೀಡಿಂಗ್ ಕಂಟಿನ್ಯೂ ಆಗುವಂಥದ್ದು. ಇದು ಎಲ್ಲವೂ ಕೂಡ ಈ ಹಾರ್ಮೋನುಗಳ ಏರುಪೇರುಗಳಿಂದಾಗಿ ಉಂಟಾಗುವಂಥದ್ದು. ಮತ್ತು ಕೆಲವರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ, ಇದನ್ನು ನಾವು ಮೈಗ್ರೇನು ಹಾಗೆ ಹೀಗೆಲ್ಲ ಹೇಳ್ತೇವೆ, ಆದರೆ ತಲೆನೋವು ಕಾಣಿಸಿಕೊಳ್ಬೋದು ಇದರ ಪ್ರಮಾಣದಲ್ಲಿ ಏರುಪೇರಾದಾಗ. ಮತ್ತು ತೂಕ ಹೆಚ್ಚಾಗುವಂಥದ್ದು, ಒಬಿಸಿಟಿ. ಇವತ್ತು ಎಲ್ಲರಿಗೂ ಗೊತ್ತಿದೆ ತೂಕ ಹೆಚ್ಚಾಗುವಂಥದ್ದು ಎಲ್ಲ ಕಾಯಿಲೆಗಳ ಮೂಲ ಅಂತ. ಸೊ ಅತಿಯಾಗಿ ತೂಕವನ್ನು ಪಡ್ಕೊಳ್ಳುವಂಥದ್ದು, ಬಿಸಿ ಏರುವುದು, ಇದು ನಾನು ಆಗಲೇ ಹೇಳಿದೆ ಲಕ್ಷಣ. ಮತ್ತು ಅಂಡಾಶಯ ಅಥವಾ ಸ್ತನದ ಕ್ಯಾನ್ಸರ್, ಇದನ್ನು ಕೂಡ ನಾನು ಆಗಲೇ ಮೆನ್ಷನ್ ಮಾಡಿದೆ, ಯಾವ ರೀತಿ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಅಂತ. ಸೊ ಈ ಎಲ್ಲ ನಾವು ಜಾಗ್ರತೆಗಳನ್ನು ಮಾಡಿದಾಗ, ಮತ್ತು ನಾವು ಬಹಳ ಒಂದು ಅಪಾಯದ ಸ್ಥಿತಿಯಲ್ಲಿದ್ದೇವೆ. ಯಾಕೆಂತೇಳಿದ್ರೆ ನಾವು ಯಾವುದನ್ನು ತಿಂತೇವೆ ಅದು ಎಲ್ಲವೂ ಕೂಡ ಸಾಧಾರಣ. ಇವತ್ತು ಒಂದು ವರದಿ ಏನು ಹೇಳ್ತಾರೆ ಅಂತ ಹೇಳಿದರೆ 60 ವರ್ಷಗಳಲ್ಲಿ 87,000 ರಾಸಾಯನಿಕಗಳು ಪರಿಸರಕ್ಕೆ ಬಿಡುಗಡೆಯಾಗಿದೆ ಅಂತ. ಅಂದರೆ ಮಾನವ ಬಿಡುಗಡೆ ಮಾಡಿದ್ದಾನೆ ಅಂತ, ಅವನು ಇಷ್ಟೊಂದು ರಾಸಾಯನಿಕಗಳನ್ನು ತಯಾರು ಮಾಡಿ ಪರಿಸರಕ್ಕೆ ಬಿಟ್ಟಿದ್ದಾನೆ. ಸೊ ಇದರ ಪ್ರಭಾವದಿಂದ ಈಗ ನಾವು ಬಳಸುವಂಥದ್ದು ಆಹಾರಗಳೆಲ್ಲ ಪ್ಲಾಸ್ಟಿಕ್ ಇದರಲ್ಲಿ ಶೇಖರಣೆ ಆಗಿ ಬರ್ತದೆ. ಆದರೆ ಈ ಪ್ಲಾಸ್ಟಿಕ್ ಇದರಲ್ಲಿ ಶೇಖರಣೆ ಆದಾಗ ಯಾವೆಲ್ಲ ಅಂಶಗಳು ಈ ಆಹಾರಕ್ಕೆ ಬಿಡುಗಡೆಯಾಗಿ ಅದು ನಮ್ಮ ದೇಹದ ಒಳಗಿನ ಹಾರ್ಮೋನುಗಳನ್ನು ಏರುಪೇರು ಮಾಡುವಂಥದ್ದು, ಮತ್ತು
ಅದು ಯಾವ ರೀತಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂಥದ್ದು ಇದರ ಕುರಿತು ನಾವು ಗಮನ ಹರಿಸುವುದಿಲ್ಲ. ನಾವು ಇದನ್ನೆಲ್ಲ ಯೂಸ್ ಮಾಡೋದ PFA ಅಂತ ಪಾಲಿಫ್ಲೋರ್ ಆಲ್ಕೈಲ್ಸ್ ಅಂತ ರಾಸಾಯನಿಕಗಳು, ಇದು ಬಿಡುಗಡೆ ಆಗ್ತದೆ. ಇದು ಹಾರ್ಮೋನಿನ ಏರುಪೇರಿಗೆ ಕಾರಣ ಆಗ್ತದೆ. ಈ ಪ್ಲಾಸ್ಟಿಕ್ಗಳಲ್ಲಿ ಶೇಖರಿಸಿಟ್ಟಂಥ ಆಹಾರಗಳನ್ನು ನಾವು ಬಳಸಿದಾಗ ಆ ಆಹಾರದಲ್ಲಿ ಎಲ್ಲ ಕೆಮಿಕಲ್ಗಳು ಸೇರಿಕೊಂಡು ನಮ್ಮ ದೇಹದೊಳಗೆ ಇದನ್ನು ಒಬ್ಬಳು ಮೆನೋಪಾಸಿಗೆ ಒಳಗಾದ ಮಹಿಳೆ ಇದೆಲ್ಲ ಸೇವನೆ ಮಾಡ್ತಾ ಇದ್ದರೆ ಆಗ ಲಕ್ಷಣಗಳು ವಿಪರೀತವಾಗಿ ವ್ಯಕ್ತ ಆಗ್ತದೆ, ನಿಯಂತ್ರಣ ಆಗುವುದಿಲ್ಲ. ಇನ್ನೊಂದು, ಈ ಇದರಲ್ಲಿ ಪ್ಲಾಸ್ಟಿಕ್ನಲ್ಲಿ ಥ್ಯಾಲೇಟ್ಸ್ ಅಂತ ಇದೆ. ಥ್ಯಾಲೇಟ್ ಅಂಶಗಳು ಅದು ಆಹಾರದೊಟ್ಟಿಗೆ ಸೇರಿಕೊಂಡು ಮತ್ತೆ ಪುನಃ ಹಾರ್ಮೋನುಗಳ ಮೇಲೆ ಪ್ರಭಾವ ಬೀರ್ತದೆ. ಇನ್ನೊಂದು ವಿಚಾರ ಏನು ಅಂತ ಕೇಳಿದರೆ, ಯಾಕೆ ಈಗ ಹಾರ್ಮೋನ್ಗಳ ಮಾತ್ರೆ ಅವರು ತಗೊಳ್ತಾರೆ, ಯಾರು ಮಹಿಳೆಯರು ಡಾಕ್ಟರ್ ಕೊಟ್ಟದನ್ನು ತಗೊಳ್ತಾರೆ, ಆದರೂ ಕೂಡ ಲಕ್ಷಣ ಕಡಿಮೆ ಆಗುವುದಿಲ್ಲ. ಇದು ಬಹಳಷ್ಟು ಜನ ಮೆನೋಪಾಸ್ ಅಂತ ತಲುಪಿದ ಮಹಿಳೆಯರು ಅನುಭವಿಸಿರ್ತಾರೆ. ಡಾಕ್ಟರ್ ಕೊಟ್ಟ ಹಾರ್ಮೋನ್ ಮಾತ್ರೆ ತಗೊಳ್ತಾರೆ, ಆದರೆ ಹಾರ್ಮೋನು ಕೆಲಸ ಮಾಡೋದಿಲ್ಲ. ಹಾರ್ಮೋನ್ ರಕ್ತದಲ್ಲಿ ಉಂಟು, ಮಾತ್ರೆಯಿಂದಾಗಿ ಹಾರ್ಮೋನ್ ಮಟ್ಟ ರಕ್ತದಲ್ಲಿ ಸರಿಯಾಗಿ ಬಂದಿದೆ, ಆದರೆ ಲಕ್ಷಣಗಳು ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳೋದು ಬಹಳ ಒಂದು ಆಸಕ್ತಿಕಾರಕವಾದ ಸಂಗತಿ. ಯಾವ ಒಂದು ರಾಸಾಯನಿಕಗಳು ನಮ್ಮ ದೇಹದೊಳಕ್ಕೆ ಈ ಪ್ಯಾಕ್ಡ್ ಫುಡ್ ಮೂಲಕ ದೇಹದೊಳಕ್ಕೆ ಸೇರಿಕೊಂಡಿದೆ, ಇದು ಏನು ಮಾಡ್ತದೆ ಅಂತ ಹೇಳಿದರೆ, ಈ ಹಾರ್ಮೋನುಗಳು ಕೋಶಗಳ ಒಳಗೆ ಎಂಟರ್ ಆದಾಗ ಮಾತ್ರ ಅದು ಅದರ ಪ್ರಭಾವ ಕೆಲಸ ಮಾಡುವಂಥದ್ದು. ಆದರೆ ಈ ಕೋಶಗಳಲ್ಲಿ ರಿಸೆಪ್ಟರ್ ಸೈಟ್ಸ್ ಅಂತ ಇದೆ. ರಿಸೆಪ್ಟರ್ಸ್ ಅಂತ ಅಂದರೆ ಒಂದು ಪಾಯಿಂಟ್, ಇದು ಆ ಹಾರ್ಮೋನು ಕೋಶದ ಒಳಕ್ಕೆ ಹೋಗಲಿಕ್ಕೆ ಒಂದು ದ್ವಾರ, ಒಂದು ಎಂಟ್ರಿ ಪಾಯಿಂಟ್. ಸೊ ಹಾಗೆ ಹೋಗುವ ಇದಿರ್ತದೆ. ಆದರೆ ಈ ರಾಸಾಯನಿಕಗಳು ನಾನೀಗ ಹೇಳಿದಲ್ಲ, ಪ್ಲಾಸ್ಟಿಕ್ ಮೂಲಕ ಕೃತಕ ಕೃತಕ ರಾಸಾಯನಿಕಗಳು ಏನು ಸೇರಿರ್ತದೆ, ಇದು ಆ ರಿಸೆಪ್ಟರನ್ನು, ಆ ದ್ವಾರವನ್ನು ಬ್ಲಾಕ್ ಮಾಡ್ತದೆ. ರಿಸೆಪ್ಟರ್ ಸೈಟನ್ನು ಈ ಕೃತಕ ರಾಸಾಯನಿಕಗಳು ಬ್ಲಾಕ್ ಮಾಡ್ತದೆ. ಈಸ್ಟ್ರೋಜನ್ ಹಾರ್ಮೋನನ್ನು ನೀವು ಕೊಟ್ಟರು ಕೂಡ, ಮಾತ್ರೆ ಮೂಲಕ ಕೊಟ್ಟರು ಕೂಡ ಅದು ರಕ್ತದಲ್ಲಿ ಇರ್ತದೆ, ಕೋಶಕ್ಕೆ ಹೋಗುವುದಿಲ್ಲ, ಅದನ್ನು ಬ್ಲಾಕ್ ಮಾಡ್ತದೆ. ಹಾಗಾಗಿ ಪ್ರಯೋಜನ ಆಗುವುದಿಲ್ಲ. ಆದ ಕಾರಣ ಈ ರಾಸಾಯನಿಕಗಳು ನಮ್ಮ ದೇಹದೊಳಕ್ಕೆ ಹೋಗುವುದನ್ನು ನಾವು ತಡೆಗಟ್ಟದೆ ನಾವು ಬೇರೆ ಏನು ಮಾಡಿದರೂ ಆ ಲಕ್ಷಣ ಮೆನೋಪಾಸ್ನಿಂದ ಉಂಟಾಗುವ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಇದು ಕೆಲಸ ಮಾಡಲಿಕ್ಕೆ ಅಲ್ಲಿ ಒಂದು ತಡೆ ಇದೆ, ಅದನ್ನು ಬ್ಲಾಕ್ ಮಾಡ್ತದೆ, ಅದು ಕೆಲಸ ಮಾಡೋದಾಗಿ ಈ ರಾಸಾಯನಿಕಗಳು. ಇನ್ನೊಂದು, ನಮ್ಮ ಆಹಾರದಲ್ಲಿ ಹೆಚ್ಚು ಹೆವಿ ಮೆಟಲ್ಸ್, ಸಾಮಾನ್ಯವಾಗಿ ಸೀಸದ ಅಂಶ ಮತ್ತು ಪಾದರಸದ ಅಂಶ, ಇದು ಬೇರೆ ಬೇರೆ ರಾಸಾಯನಿಕಗಳ ಮೂಲಕ, ಸೌಂದರ್ಯ ವರ್ಧಕಗಳ ಮೂಲಕ ಮಹಿಳೆಯರಲ್ಲಿ ದೇಹದ ಒಳಕ್ಕೆ ಸೇರ್ತದೆ. ವಿಶೇಷವಾಗಿ ಮಹಿಳೆಯರಲ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಲೆಡ್ ಇದು ನಮ್ಮ ಎಲುಬಿನೊಳಗೆ ಶೇಖರ ಆಗಿರ್ತದೆ ಮೊದಲ ಭಾಗದಲ್ಲಿ ಮಹಿಳೆಯ. ಆದರೆ ಯಾವಾಗ ಮೆನೋಪಾಸ್ ಹಂತವನ್ನು ಮಹಿಳೆ ಪ್ರವೇಶಿಸಿದ್ಲೋ ಆಗ ಆ ಸೀಸದ ಅಂಶ ಎಲುಬಿನಿಂದ ಬಿಡುಗಡೆಯಾಗಿ ಅದು ಯಾವಾಗಲೂ ಈ ಸೀಸ ಮತ್ತು ಪಾದರಸ ಇತ್ಯಾದಿ ಹೆವಿ ಮೆಟಲ್ಗಳು ಕೊಬ್ಬು ಮತ್ತು ನರಕೋಶದಲ್ಲಿ ಸಂಗ್ರಹವಾಗುವಂಥದ್ದು. ಆದರೆ ನಮ್ಮ ಮೆದುಳಿನಲ್ಲಿ ಕೊಬ್ಬು ಇದೆ, ನರಕೋಶವಿದೆ. ಆದ ಕಾರಣ ಮೆದುಳು ಎನ್ನುವಂಥದ್ದು ಈ ಎಲ್ಲ ಹೆವಿ ಮೆಟಲ್ ವಿಷಕಾರಿ ಲೋಹಗಳಿಗೆ, ಪಾದರಸದ ಅಥವಾ ಸೀಸಂಥ ಲೋಹಗಳಿಗೆ ಒಂದು ಒಳ್ಳೆಯ ಜಾಗ ಆಗಿ ಅಲ್ಲಿ ಹೋಗಿ ಶೇಖರ ಆಗ್ತದೆ. ಇದು ಏನು ಮಾಡ್ತದೆ, ಈ ಲೋಹಗಳು ಇದು ನಾನು ಹೇಳಿದ ಹಾಗೆ ಆ ಅಂಶವನ್ನು ಕೆಲಸ ಮಾಡೋದಾಗೆ ಮಾಡ್ತದೆ. ಈಸ್ಟ್ರೋಜನ್ ಇತ್ಯಾದಿ ಅಂಶಗಳನ್ನು, ಅದರ ಕಾರ್ಯವನ್ನು ಸ್ಥಗಿತಗೊಳಿಸ್ತದೆ. ಮತ್ತು ಬೇರೆ ರೀತಿಯ ಇರಿಟೇಬಿಲಿಟಿ, ಮಾನಸಿಕ ಕಿರಿಕಿರಿ, ಉದ್ವೇಗ ಇತ್ಯಾದಿಗಳನ್ನು, ಈ ರೀತಿಯ ವಿಷಕಾರಿ ಸಂಗತಿಗಳು, ವಿಷಕಾರಿ ಲೋಹಗಳು ದೇಹದೊಳಗೆ ಸಂಗ್ರಹ ಆದದ್ದು, ವಾತಾವರಣದಿಂದ ಆಹಾರದ ಮೂಲಕ ನಮ್ಮ ದೇಹದೊಳಗೆ ಸೇರಿಕೊಂಡದ್ದು, ಆ ರೀತಿಯ ಒಂದು ತೊಂದರೆಯನ್ನು ಉಂಟು ಮಾಡ್ತದೆ. ನಾನು ಸೌಂದರ್ಯ ವರ್ಧಕಗಳು ಅಂತ ಹೇಳಿದೆ. ಸೊ ಅದರ ಮೂಲಕ ಸೀಸದ ಅಂಶ ಒಟ್ಟಿಗೆ ಸೇರ್ತದೆ ಅಂತ ಹೇಳಿದೆ. ಬಹಳ ಪ್ರಸಿದ್ಧ ಉದಾಹರಣೆ ಅಂತೇಳಿ ಲಿಪ್ಸ್ಟಿಕ್. ಆದ ಕಾರಣ ಇದರ ಮೆನೋಪಾಸನ್ನು ನಿಭಾಯಿಸುವಂಥ ವಿಶ್ವದ ಪ್ರಸಿದ್ಧ ತಜ್ಞರು ಏನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇದು ಯಾವುದು, ಒಂದು ನೀವು ಚರ್ಮಕ್ಕೆ ಹಾಕುವ ವಸ್ತು ಯಾವುದು ಅಂತ ವಿಚಾರ ಮಾಡಿ, ಅದನ್ನು ಫಿಲ್ಟರ್ ಮಾಡಿ ಉಪಯೋಗಿಸಿ, ಅದರ ಬಗ್ಗೆ ಯೋಚನೆ ಮಾಡಿ ಅಂತ. ಚರ್ಮಕ್ಕೆ ಲಿಪ್ಸ್ಟಿಕ್ ಹಾಕುವುದರ ಮೂಲಕ ಸೀಸದ ಅಂಶ ನಮ್ಮ ದೇಹದೊಳಕ್ಕೆ ಸೇರ್ತದೆ, ಒಂದು ಪಾಯಿಂಟ್. ಇನ್ನು ಪಾದರಸದ ಅಂತ ಅಂಶ ಬೇರೆ ಬೇರೆ. ಇವತ್ತು ನೋಡಿ, ಸೀಸದಾಂಶ ಮತ್ತು ಪಾದರಸದ ಅಂಶ, ನಾವು ಮೀನು ತಿಂತೇವೆ, ಮಾಂಸಾಹಾರಿಗಳು ಮೀನನ್ನು ಸೇವನೆ ಮಾಡ್ತಾರೆ. ಯಾವಾಗ ಈ ಫಿಶನ್ನು ಸೇವನೆ ಮಾಡ್ತಾರೆ, ಆ ಮೀನಿನೊಟ್ಟಿಗೆ ಆ ಸಮುದ್ರದ ಅಲ್ಲಿ ಇರುವಂಥ ಸೀಸದ ಮತ್ತು ಪಾದರಸದ ಅಂಶ ನಮ್ಮ ದೇಹದೊಳಗೆ ಪ್ರವೇಶ ಆಗ್ತದೆ. ಆಗ ಅದು ಅದರ ಹಾನಿಕಾರಕ ಪ್ರಭಾವ, ಟಾಕ್ಸಿಕ್ ಇಫೆಕ್ಟ್, ವಿಷಕಾರಿ ಪರಿಣಾಮವನ್ನು ಬೀರುತ್ತದೆ. ಮತ್ತು ಮಾಂಸಾಹಾರ, ಇತರ ಮಾಂಸಾಹಾರಗಳನ್ನು ಸೇವನೆ ಮಾಡ್ತೇವೆ. ಯಾವಾಗಲೂ ಕೂಡ ಈ ಮಾಂಸಾಹಾರ ವಾಣಿಜ್ಯಕ್ಕೆ ತಯಾರಾಗುವಾಗ ಅದಕ್ಕೆ ಆ್ಯಂಟಿಬಯೋಟಿಕ್ಗಳು,
ಹಾರ್ಮೋನುಗಳು, ಕೃತಕ ಕೆಮಿಕಲ್ಗಳನ್ನು ಹಾಕಿ ಅದರ ತೂಕ ಹೆಚ್ಚುವುದಕ್ಕೆ ಅದನ್ನು ಬಳಸ್ತಾರೆ. ಆಗ ಮಾಂಸ ಸೇವನೆಯೊಂದಿಗೆ ಅದರ ಜೊತೆಗೆ ಆಂಟಿಬಯೋಟಿಕ್ಗಳು ಮತ್ತು ವಿಷಕಾರಿ ರಾಸಾಯನಿಕಗಳು ನಮ್ಮ ದೇಹದೊಳಗೆ ಲೋಡ್ ಆಗಿರ್ತದೆ. ವರದಿಯ ಪ್ರಕಾರ ಏನು ಅಂತ ಹೇಳಿದರೆ, ಹಾಗಾದರೆ ಹಣ್ಣು ತರಕಾರಿಗಳಲ್ಲಿ ಕೂಡ ರಾಸಾಯನಿಕಗಳು ಇಲ್ವಾ ಅಂತ ಪ್ರಶ್ನೆ ಬರ್ತದೆ. ಈಗಿನ ವರದಿ ಹೇಳ್ತಾ ಇದೆ, ಮಾಂಸಾಹಾರದಲ್ಲಿ ಇರುವಂತಹ ಈ ಥರ ವಿಷಕಾರಿ ರಾಸಾಯನಿಕಗಳ ಪ್ರಮಾಣ ಹಣ್ಣು ತರಕಾರಿಗಳಲ್ಲಿರುವುದಕ್ಕಿಂತ 1000 ಪಾಲು ಹೆಚ್ಚಿರ್ತದೆ. ಇದು ಅಧಿಕೃತ ಆಧಾರ ಸಹಿತವಾದ ವರದಿ ಇದಕ್ಕಿದೆ. ಆದ ಕಾರಣ ನಾವು ಮೆನಾಪಾಸನ್ನು ಅಥವಾ ಋತುಚಕ್ರ ನಿಲ್ಲುವ ಹಂತವನ್ನು ಕೇವಲ ಒಂದು ಹಾರ್ಮೋನು, ಬಹಳಷ್ಟು ವೈದ್ಯರು ಕೂಡ ಈ ತಪ್ಪನ್ನು ಮಾಡ್ತಾರೆ. ಕೇವಲ ಹಾರ್ಮೋನು ಕೊಡುವುದರ ಮೂಲಕ ನಾನು ಮೆನಾಪಾಸನ್ನು ನಿಭಾಯಿಸ್ತೇನೆ. ಅಲ್ಲಿ ಆ ಮಹಿಳೆಗೆ ಅವಳ ಸೇವನೆ ಆಹಾರಗಳನ್ನು ಅಡಿಗೆ ಕೋಣೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಕಂಟೈನರ್ ಸೇವನೆ ಮಾಡಿದ್ದಿದ್ರೆ ಆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಿಸಾಡಿ ಗಾಜಿನ ಬಾಟಲ್ಗಳಲ್ಲಿ ಅದನ್ನು ಸಂಗ್ರಹ ಮಾಡುವಂಥದ್ದು, ಯಾವುದೇ ಆಹಾರವನ್ನು ಸಂಗ್ರಹ ಮಾಡುವಂಥದ್ದು ತುಂಬ ಪ್ರಾಮುಖ್ಯ. ಈಗ ನಾವು ಸ್ವರ್ಣಪ್ರಾಶ ಅಂತ ನಾವು ಆಯುರ್ವೇದದಲ್ಲಿ ನಾವು ಮಕ್ಕಳಿಗೆ ತಯಾರು ಮಾಡಿ ಕೊಡ್ತಾ ಇದ್ದೇವೆ, ಸ್ವರ್ಣಪ್ರಾಶ ಅಂತ. ಸೊ ಇದೇನಂದ್ರೆ ಇದನ್ನು ಬೇರೆ ಬೇರೆ ಕಂಪನಿಗಳು ಪ್ಲಾಸ್ಟಿಕ್ ಬಾಟಲ್, ಯಾಕಂದರೆ ನಾನ್ ಬ್ರೇಕಬಲ್, ಒಡೆಯುವುದಿಲ್ಲ, ಒಡೆದು ಹೋಗುವುದಿಲ್ಲ. ಗಾಜು ಆದರೆ ಸುಲಭವಾಗಿ ಒಡೆದು ಹೋಗ್ತದೆ. ಆದ ಕಾರಣ ಪಾರ್ಸೆಲ್ ಮಾಡಿ ಪಾರ್ಸೆಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ. ಆದರೆ ನಾವು ನಮ್ಮ ಪ್ರಸಾದಿನಿಯಲ್ಲಿ ಈಗಲೂ ಕೂಡ ಮಕ್ಕಳಿಗೆ ಕೊಡುವ ಸ್ವರ್ಣಪ್ರಾಶ ಅದು ಗಾಜಿನ ಬಾಟ್ಲ್ಗಳಲ್ಲೇ ಹಾಕಿ ನಾವು ಕೊಡುವಂಥದ್ದು. ಬ್ರೇಕೇಜ್ ಆದರೆ ಅಷ್ಟು ವೇಸ್ಟೇಜ್ ಬರ್ತದೆ, ಇದೇನು ತೊಂದರೆ ಇಲ್ಲ. ಆದರೆ ಯಾವಾಗ ಪ್ಲಾಸ್ಟಿಕ್ಕಿನಲ್ಲಿ ಹಾಕಿ ಅದರಿಂದ ಉಂಟಾಗುವ ಅಪಾಯಕ್ಕಿಂತ ಇದು ಈ ನಷ್ಟ ಎಷ್ಟೋ ವಾಸಿ ಎನ್ನುವ ಕಾರಣಕ್ಕೆ ಸ್ವರ್ಣಪ್ರಾಶವನ್ನು ಕೂಡ ನಮ್ಮ ಪ್ರಸಾದಿನಿ ಆಯುರ್ನಿಕೇತನವು ಅದು ಗಾಜಿನ ಕಂಟೈನರ್ಸ್ನಲ್ಲಿ ಹಾಕಿ ಕೊಡುವಂಥದ್ದು. ಆದ ಕಾರಣ ನಾವು ಯಾವುದರಲ್ಲಿ ಆಹಾರವನ್ನು ಶೇಖರಣೆ ಮಾಡ್ತೇವೆ, ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡ್ತೇವೆ. ಈಗ ಸಾಮಾನ್ಯವಾಗಿ ಮಾಂಸಾಹಾರ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿದಾಗ ಒಂದು ಇವರೇನೋ ಪೂರ್ವಾಗ್ರಹದಿಂದ ಹೇಳ್ತಾರೆ ಅನ್ನೋ ಅಭಿಪ್ರಾಯ ಕೆಲವರಿಗೆ ಬರಬಹುದು. ಇವರು ಸಸ್ಯಾಹಾರದ ಪ್ರಿಯದಾರದೇ ಈ ರೀತಿ. ಆದರೆ ಅದಕ್ಕೆ ವೈಜ್ಞಾನಿಕವಾದ ಕಾರಣಗಳು ಖಂಡಿತವಾಗಿದೆ. ಅದೇ ಕಾರಣ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ನಾವು ಆ ಹಂತವನ್ನು ನಿಭಾವಣೆ ಮಾಡುವುದಕ್ಕೆ ನಮ್ಮ ಆಹಾರ, ನಮ್ಮ ಜೀವನ ಶೈಲಿ, ಮನಸ್ಸು, ಇದು ಎಲ್ಲವನ್ನು ಕೂಡ ನಾವು ಜಾಗ್ರತೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ನಾವು ಫೈಟೋಫಿನಾಲ್ಸ್ ಅಂತ ನಾವು ಹೇಳ್ತೇವೆ, ಪಾಲಿಫಿನಾಲ್ಸ್ ಅಂತ, ಮತ್ತು ಫೈಟೋ ಈಸ್ಟ್ರೋಜನ್ ಅಂತ, ಸಹಜವಾಗಿ ನೈಸರ್ಗಿಕವಾಗಿ ನಮ್ಮ ಹಾರ್ಮೋನ್ಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಇಡುವಂತಹ ಸಂಗತಿಗಳು. ಉದಾಹರಣೆಗೆ ಬಹಳ ಸುಲಭದ ನಮ್ಮ ಮನೆಯಲ್ಲಿ ಇರುವಂಥದ್ದು ಲವಂಗ, ಕ್ಲೋವ್. ಲವಂಗ ಸೇವನೆ ಮೆನೋಪಾಸ್ ಮಾಡುವವರಿಗೆ ಮೆನೋಪಾಸ್ ಹಂತದಲ್ಲಿ ಇರುವವರಿಗೆ ಖಂಡಿತವಾಗಿ ಒಂದು ವರದಾನ ಲವಂಗ. ಯಾಕೆಂದರೆ ಅದರಲ್ಲಿ ಪಾಲಿಫಿನಾಲ್ಸ್ ಅಂತ ಹೇಳುವಂಥ ಅಂಶ ಇದೆ, ಮತ್ತು ಫೈಟೋ ಈಸ್ಟ್ರೋಜನ್ ಅಂದರೆ ಸಹಜವಾಗಿ ನಿಸರ್ಗದಿಂದ ಸಿಕ್ಕುವಂಥ ಈಸ್ಟ್ರೋಜನ್ ಹಾರ್ಮೋನ್, ಆ ಹಾರ್ಮೋನನ್ನು ಉತ್ಪಾದನೆ ಮಾಡುವಂಥದ್ದು. ಇನ್ನೊಂದು ಕ್ಯಾರೆಟ್ ಸೇವನೆ ಮಾಡುವಂಥದ್ದು ಮೆನೋಪಾಸ್ ಹಂತ ರೀಚ್ ಆಗ್ತಾ ಇರುವವರಿಗೆ ಮತ್ತು ಮೆನೋಪಾಸ್ ಹಂತ ತಲುಪಿದವರಿಗೆ, ಮೆನೋಪಾಸ್ ಹಂತ ದಾಟಿದವರಿಗೆ ಎಲ್ಲರಿಗೂ. ಆದ ಕಾರಣ ಕ್ಯಾರೆಟನ್ನು ವಿಶೇಷವಾಗಿ ಸೇವನೆ ಮಾಡಬೇಕು. ಇನ್ನೊಂದು ಕಾಲಿಫ್ಲವರ್ನಂಥ ಸೊಪ್ಪು ತರಕಾರಿಗಳು, ಅದನ್ನು ಕೂಡ ಜಾಸ್ತಿ ಸೇವನೆ ಮಾಡಬೇಕಾಗ್ತದೆ. ಇನ್ನೊಂದು ಬೀನ್ಸ್, ಬಟಾಣಿ ಕಾಳುಗಳು, ಈ ಥರದ ಕಾಳುಗಳನ್ನು ಹೆಚ್ಚಾಗಿ ಬಳಸುವಂಥದ್ದು. ಮತ್ತು ಕಿತ್ತಳೆಯಂಥ ಹಣ್ಣುಗಳನ್ನು ಸೇವಿಸುವಂಥದ್ದು, ಹುಳಿ ಹಣ್ಣುಗಳು, ವಿಶೇಷವಾಗಿ ಕಿತ್ತಳೆ. ಈ ಕಿತ್ತಳೆ ಎನ್ನುವಂಥದ್ದು ಈಸ್ಟ್ರೋಜನ್ ಹಾರ್ಮೋನನ್ನು ಸಮತೋಲನ ನೀಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ ಕಿತ್ತಳೆ ಹಣ್ಣು. ಮತ್ತು ನಮ್ಮ ಆಯುರ್ವೇದದಲ್ಲಿ ಜ್ಯೇಷ್ಠ ಮಧು ಅಂತಿದೆ, ಲಿಕೊರೈಸ್ ಅಂತ ನಾವು ಹೇಳ್ತೇವೆ. ಜ್ಯೇಷ್ಠ ಮಧು ಕೆಲವರಿಗೆ ಗೊತ್ತಿದೆ, ಅದು ಬಾಯಲ್ಲಿ ಹಾಕಿದಾಗ ಸಿಹಿ ರುಚಿ ಕೊಡ್ತದೆ ಅದು. ಆ ಜ್ಯೇಷ್ಠ ಮಧುವನ್ನು ಬಳಸುವಂಥದ್ದು, ಅದನ್ನು ಚೂರ್ಣ ರೂಪದಲ್ಲಿಯೋ ಅಥವಾ ಜ್ಯೇಷ್ಠ ಮಧುವಿನ ಕಷಾಯ ಮಾಡಿಯೋ ಹೊಟ್ಟೆಗೆ ಸೇವನೆ ಮಾಡುವಂಥದ್ದು ಮೆನೋಪಾಸ್ ಮಹಿಳೆಯಲ್ಲಿ ತುಂಬ ಪ್ರಯೋಜನಕ್ಕೆ ಒಳಗಾಗ್ತದೆ. ಮತ್ತು ಹೊಟ್ಟೆ ಏನಾದರೂ ಸಮಸ್ಯೆ ಇದ್ದರೆ ಕ್ಯಾಸ್ಟರ್ ಆಯಿಲ್ ಪ್ಯಾಕ್, ಯಾವುದೋ ಒಂದು ಹತ್ತಿ ಬಟ್ಟೆಯನ್ನು ಕ್ಯಾಸ್ಟರ್ ಆಯಿಲಲ್ಲಿ ಅದ್ದಿ ಅದನ್ನು ಕಿಬ್ಬೊಟ್ಟೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ತುಂಬ ಪ್ರಯೋಜನ ಆಗ್ತದೆ. ಮತ್ತು ಕರಿದ ಆಹಾರವನ್ನು ವರ್ಜ್ಯ ಮಾಡುವಂಥದ್ದು, ಕರಿದ ಆಹಾರ ಸೇವನೆ ಮಾಡದೇ ಇರುವಂಥದ್ದು, ಸಕ್ಕರೆಯನ್ನು ಸಂಪೂರ್ಣ ತ್ಯಜಿಸಿದರೆ ಒಳ್ಳೆಯದು, ಇಲ್ಲದಿದ್ದರೆ ಕಡಿಮೆ ಆದರೂ ಮಾಡಬೇಕು. ಈ ರೀತಿಯ ಒಂದು ವಿಚಾರಗಳು ತುಂಬ ಪ್ರಯೋಜನ ಆಗ್ತದೆ. ಈಗಾಗಲೇ ನಾನು ಇಷ್ಟು ಆಹಾರ ಮತ್ತು ನಾವು ಇದರಲ್ಲಿ ಜಾಗ್ರತೆ ವಹಿಸಬೇಕಾದ ಅಂಶಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ ನಾನು ಹೇಳಿದೆ. ಓಕೆ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ. ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ. ಸರಿ ಬಂದಿದೆ ಅಲ್ಲ?
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376, 9448120315. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈ ಸ್ನಾನ ಸೋಪ್. ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈ ಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ, 4 ರೀತಿಯ ಕಲರ್ನಲ್ಲಿ.
ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್, ಹಳೆಗೇಟು, ಬೆಟ್ಟಂಪಾಡಿ, ಸುಳ್ಯ, ದಕ್ಷಿಣ ಕನ್ನಡ. ಮೊಬೈಲ್ 9448463101, 9902711871. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೈದ್ಯರೇ, ನಾವು ಮಾತಾಡ್ತಾ ಇದ್ವಿ ಇವಾಗ ಯಾವುದೇ ಒಂದು ಹೆಣ್ಣಿಗೆ ತಾನು ಮುಟ್ಟಿನ ಒಂದು ಕೊನೆಯ ಒಂದು ಮುಟ್ಟು ನಿಲ್ಲುವಂಥ ಸಮಯಕ್ಕೆ ಬಂದಿದ್ದೇನೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಆಕೆಗೆ ಕೆಲವೊಂದು ಲಕ್ಷಣಗಳಿಂದಾಗಿ ಗೊತ್ತಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆಕೆ ಗರ್ಭಧಾರಣೆ ಮಾಡೋದಕ್ಕೆ ಸಾಧ್ಯನಾ ಅಂತ. ಈಗ ಮೆನೋಪಾಸ್ ಹಂತ ಹತ್ತಿರ ಬಂದಾಗ ಅಥವಾ ಮೆನೋಪಾಸಿನ ನಂತರ ಗರ್ಭಧಾರಣೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ಅಂಡಾಶಯ ಬಿಡುಗಡೆ ಆಗುವ ಒಂದು ಪ್ರಕ್ರಿಯೆ ಇರ್ತದೆ. ಯಾವುದೇ ಒಂದು ಗರ್ಭಧಾರಣೆ ಆಗಬೇಕಿದ್ರೆ ಅಂಡಾಣು ಬೇಕು. ಆದ ಕಾರಣ ಆ ಪ್ರಕ್ರಿಯೆ ಆಗುವುದಿಲ್ಲ. ಮತ್ತು ಅದಕ್ಕಿಂತ ಮೊದಲೇ ಒಂದಷ್ಟು ಹಂತದ ನಂತರ, ಮಹಿಳೆಗೆ ಒಂದಷ್ಟು ವರ್ಷಗಳ ನಂತರ ಅದು ಅಷ್ಟು ಸುರಕ್ಷಿತವಾದ ಗರ್ಭಧಾರಣೆ ಆಗಿರುವುದಿಲ್ಲ. ಈಗ 40 ವಯಸ್ಸಿನ ನಂತರ ಗರ್ಭಧಾರಣೆ ಆದರೂ ಕೂಡ ಅದು ಸುರಕ್ಷಿತವಾದ ಗರ್ಭಧಾರಣೆ ಅಲ್ಲ ಎನ್ನುವ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ.
ಹಾಗೆಯೇ ಇವಾಗ ತುಂಬ ಜನ ಹೇಳುವಂಥದ್ದು ಏನು ಅಂತ ಹೇಳಿದರೆ, ವಯಸ್ಸಾಗಿರುತ್ತೆ, ಒಮ್ಮೆ ನಿಂತಿರುತ್ತೆ, ಮತ್ತೆ 1 ವರ್ಷ ಆದಮೇಲೆ ಮತ್ತೆ ರಕ್ತಸ್ರಾವ ಶುರುವಾಗುತ್ತೆ ಅನ್ನೋವಂಥದ್ದು. ಇದು ಯಾಕಾಗುತ್ತೆ ಅಂತ? ಅಂದರೆ ಈ ಸಂದರ್ಭದಲ್ಲಿ ಯಾವಾಗ ಒಬ್ಬಳು ಮಹಿಳೆ ಋತುಚಕ್ರ ನಿಂತ ನಂತರ, ಅಂದರೆ 1 ವರ್ಷದವರೆಗೆ ಋತುಚಕ್ರ ನಡಿಲಿಲ್ಲ, ನಂತರ 1 ವರ್ಷದ ನಂತರ ಆಕೆಯಲ್ಲಿ ಮತ್ತೆ ರಕ್ತಸ್ರಾವ ಕಾಣಿಸಿಕೊಂಡಿದೆ ಅಂತೇಳಿ ಆದರೆ ಆಗ ವೈದ್ಯರ ಹತ್ರ ತೋರಿಸಿ ಅದಕ್ಕೆ ಸರಿಯಾದ ತಪಾಸಣೆಗಳನ್ನು ಮಾಡಿಸಿಕೊಳ್ಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಈ ರಕ್ತಸ್ರಾವ ಅಥವಾ ಪುನಃ ಋತುಚಕ್ರದ ರೀತಿಯಲ್ಲಿ ರಕ್ತಸ್ರಾವ ಆಗುವಂಥದ್ದು ಬೇರೆ ಬೇರೆ ಕಾಯಿಲೆಗಳ ರಕ್ಷಣೆ ಆಗಿರಬಹುದು. ಒಂದು, ಅದು ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ನಂತಹ ದೊಡ್ಡ ಹಾನಿಕಾರಕವಲ್ಲದ ಗಡ್ಡೆಗಳು ಇರ್ಬೋದು, ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಸರ್ವಿಕ್ಸ್ ರೀಜನಲ್ಲಿ, ಕುತ್ತಿಗೆಯ ಭಾಗದಲ್ಲಿ ಅಲ್ಲಿ ಹಾನಿಕಾರಕವಾದ ಕ್ಯಾನ್ಸರ್ ಗಡ್ಡೆಗಳು ಇದ್ದಾಗಲೂ ಕೂಡ ಈ ರೀತಿ ಮೆನೋಪಾಸ್ ಮುಟ್ಟು ನಿಂತ ನಂತರವೂ ಕೂಡ ರಕ್ತಸ್ರಾವ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಆದ ಕಾರಣ ಮೆನೋಪಾಸ್ ಆದ ನಂತರದ, ತಲುಪಿದ ನಂತರದ ಮಹಿಳೆಯಲ್ಲಿ ಈ ರೀತಿ ರಕ್ತಸ್ರಾವ ಯಾವಾಗ ಕಾಣಿಸಿಕೊಳ್ತದೆ ಆಗ ಕೆಲವೊಂದು ರಕ್ತ ಪರೀಕ್ಷೆಗಳಿದೆ. ಅದು ಹಿಮೋಗ್ಲೋಬಿನಿಂದ ತೊಡಗಿ CA-125 ಅಂತ ಇದೆ. ಆಗ ಅದರಲ್ಲಿ ಕ್ಯಾನ್ಸರ್ ಮಾರ್ಕರ್ಸ್, ಟ್ಯೂಮರ್ ಮಾರ್ಕರ್ಸ್ ಅಂತ ನಾವು ಹೇಳ್ತೇವೆ, ಆ ರೀತಿಯ ಗಡ್ಡೆಗಳ ವಿಚಾರವನ್ನು ಅದನ್ನು ಆ ಮೂಲಕ ಸಂದೇಹಿಸಬಹುದಾಗ್ತದೆ. ಇನ್ನೊಂದು, ನಾವು ಹೊಟ್ಟೆಯ ಸ್ಕ್ಯಾನಿಂಗ್ ಮಾಡುವುದರ ಮೂಲಕ ಮತ್ತು ಗರ್ಭಾಶಯದ ಪರೀಕ್ಷೆ ಮಾಡಿಸುವುದರ ಮೂಲಕ ನಾವು ಆ ರೀತಿಯ ಗಡ್ಡೆಗಳು ಇದೆಯೇ ಇಲ್ಲವೇ ಎಂಬುದನ್ನು ರೂಲ್ ಔಟ್ ಮಾಡಬೇಕಾಗ್ತದೆ. ಯಾಕೆಂದರೆ ಅದನ್ನು ನಾವು ಹಾಗೆ ಇದು ಗ್ಯಾಸ್ಟ್ರಿಕ್ಕು, ಏನು ತೊಂದರೆ ಇಲ್ಲ, ಈ ರೀತಿ ನಾವು ಅಸಡ್ಡೆ ಮಾಡುವ ಹಾಗಿಲ್ಲ. ತಪಾಸಣೆ ಮಾಡಿಕೊಳ್ಬೇಕಾಗ್ತದೆ. ಅದು ಏನು ತೊಂದರೆ ಇಲ್ಲದೇ ಇರ್ಬೋದು, ತೊಂದರೆ ಇರಲಿಕ್ಕೂ ಸಾಕು. ಆದರೆ ಫೈಬ್ರಾಯ್ಡ್ ಗಡ್ಡೆ ಒಂದು ಸಣ್ಣದು ಇದೆ, ಸ್ವಲ್ಪ ರಕ್ತಸ್ರಾವ ಆಗ್ತಾ ಇದೆ ಅಂತ ಕಾರಣ ಅದನ್ನು ಕ್ಯಾನ್ಸರ್ ಗಡ್ಡೆ ಅಂತ ತಪ್ಪಾಗಿ ತಿಳ್ಕೊಳ್ಳುವ ಅಗತ್ಯವೂ ಇಲ್ಲ. ಯಾವುದೇ ಒಂದು ಫೈಬ್ರಾಯ್ಡ್ ಗಡ್ಡೆ ಸಣ್ಣ ಸ್ಥಿತಿಯಲ್ಲಿದೆ, ಅದು ಯಾವುದೇ ತೊಂದರೆ ಕೊಡುವುದಿಲ್ಲ ಅಂತ ಇದ್ದಾಗ ಆಗ ಗರ್ಭಕೋಶ ತೆಗೆಯುವಂತಹ ಹಿಸ್ಟರೆಕ್ಟಮಿ ಎನ್ನುವಂತಹ ಸರ್ಜರಿ ಮಾಡುವ ಅಗತ್ಯ ಇಲ್ಲ. ಯಾಕೆಂದರೆ ಈಗ ಒಂದು 100 ಮಹಿಳೆಯರನ್ನು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸಿದರೆ, ಮೆನೋಪಾಸ್ ತಲುಪಿದ ನಂತರದ ಮಹಿಳೆಯರನ್ನು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸಿದರೆ ಒಂದು 100ಕ್ಕೆ 60 ಜನ ಮಹಿಳೆಯರಲ್ಲಿ ಫೈಬ್ರಾಯ್ಡ್ ಗಡ್ಡೆ ಇರ್ತದೆ, ಅಥವಾ ಏನೋ ಒಂದು ಸಿಸ್ಟ್ ಅಂತ ಇರ್ತದೆ. ಹಾಗೆ ಇದ್ದ ಕೂಡಲೇ ಅದೇನೋ ಒಂದು ಗಡ್ಡೆ ಇದೆ ಅಂತ ಹೇಳಿ ಭಯಪಡುವ ಅಗತ್ಯ ಇಲ್ಲ. ಅದನ್ನು ಕ್ಯಾನ್ಸರ್ ಅಂತೇಳಿ ನಾವು ಆದರೆ ತಪಾಸಣೆ ಮಾಡಬೇಕು, ಅದನ್ನು ರೂಲ್ ಔಟ್ ಮಾಡಬೇಕು ಪರೀಕ್ಷೆಗಳ ಮೂಲಕ. ಆದರೆ ಆ ರೀತಿ ಭಯಪಡುವ ಅಗತ್ಯವಿಲ್ಲ. ಅಥವಾ ಕೆಲವರು ಭಯಪಡಿಸಿದ್ರೂ ಕೂಡ ಆ ಭಯಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಒಂದು 2ನೇ ಅಭಿಪ್ರಾಯ, 3ನೇ ವೈದ್ಯರ ಅಭಿಪ್ರಾಯ, ತಮ್ಮ ಹತ್ತಿರದ ಕುಟುಂಬ ವೈದ್ಯರ ಅಭಿಪ್ರಾಯವನ್ನು ಪಡ್ಕೊಳ್ಬೋದು. ಯಾಕೆಂತ ಹೇಳಿದರೆ, ಗರ್ಭಕೋಶ ತೆಗೆಯುವುದು ಅಂತ ಹೇಳಿದರೆ ಒಂದು ಸಣ್ಣ ಗಡ್ಡೆ ಇದೆ, ಅದೇನೂ ತೊಂದರೆ ಕೊಡ್ತಾ ಇಲ್ಲ, ಆಗ ಗರ್ಭಕೋಶ ತೆಗಿಬೇಕು ಅಂತ ಹೇಳೋ ಆಪರೇಷನ್ ಅಷ್ಟು ಒಳ್ಳೆಯ ಸಂಗತಿ ಅಲ್ಲ. ಯಾಕೆಂದರೆ ಗರ್ಭಕೋಶ ತೆಗೆದ ನಂತರ ಕೆಲವು ಹಾರ್ಮೋನ್ ಸಮಸ್ಯೆಗಳು ಉಂಟಾಗ್ತದೆ. ಜೀವನ ಪೂರ್ತಿ ಕೆಲವು ಹಾರ್ಮೋನ್ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳುವಂಥ ಪ್ರಸಂಗ ಬರ್ತದೆ. ಕ್ಯಾಲ್ಸಿಯಂನ ಸಮಸ್ಯೆ ಉಂಟಾಗ್ತದೆ. ಈ ರೀತಿಯೆಲ್ಲ ಬೇರೆ ಬೇರೆ ಸಂಗತಿಗಳು ಉಂಟಾಗ್ತದೆ. ಆದ ಕಾರಣ ಶಸ್ತ್ರಚಿಕಿತ್ಸೆ ಎನ್ನುವಂಥದ್ದು ಫೈಬ್ರಾಯ್ಡಿಗೆ ಕೊನೆಯ ಆಯ್ಕೆ. ಯಾವಾಗ ಫೈಬ್ರಾಯ್ಡ್ ಅನಿಯಂತ್ರಿತವಾಗಿ ಬೆಳೀತಾ ಇದೆ, ತುಂಬ ದೊಡ್ಡ ಗಾತ್ರಕ್ಕೆ ತಲುಪಿದೆ ಮತ್ತು ರಕ್ತಸ್ರಾವ ಯಾವ ಕನ್ಸರ್ವೇಟಿವ್ ಟ್ರೀಟ್ಮೆಂಟಲ್ಲೂ ಅದು ನಿಲ್ಲುವುದಿಲ್ಲ, ಯಾವ ಔಷಧ ಚಿಕಿತ್ಸೆಯಲ್ಲೂ ನಿಲ್ಲುವುದಿಲ್ಲ ಅಂತ ಹೇಳಿದಾಗ ಆಗ ಮಾತ್ರ ಕೊನೆಯ ಆಯ್ಕೆಯಾಗಿ ನಾವು ಗರ್ಭಕೋಶ ತೆಗೆಯುವಂಥ ಹಿಸ್ಟರೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದೇ ಹೊರತು, ಇಲ್ಲದಿದ್ದರೆ ಈ ಹಿಸ್ಟರೆಕ್ಟಮಿ ಅನ್ನುವಂಥದ್ದು ಒಂದು ದೊಡ್ಡ ವೈದ್ಯಕೀಯ ಜಗತ್ತಿನ ವ್ಯಾಪಾರೀಕರಣ ಇವತ್ತು ಆದ ಹಾಗೆ ಇದೆ. ಆದ ಕಾರಣ ಇದರಲ್ಲಿ ಕೂಡ ಮಹಿಳೆಯರಲ್ಲಿ ಸ್ವಲ್ಪ ಅರಿವು ಮೂಡಬೇಕಾಗ್ತದೆ. ಓಕೆ, ಇವಾಗ ಮೆನೋಪಾಸ್ಗೆ ಆಯುರ್ವೇದ ಪದ್ಧತಿಯ ಮೂಲಕ ಸೂಕ್ತ ಚಿಕಿತ್ಸೆ ಹೇಗೆ ಅಂತ? ಖಂಡಿತವಾಗಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಸ್ವಲ್ಪ ರೋಗಿಗೆ ತಾಳ್ಮೆ ಇರಬೇಕಾಗ್ತದೆ, ರೋಗಿಯ ಮನೆಯವರಿಗೆ, ಕುಟುಂಬದವರಿಗೆ ತಾಳ್ಮೆ ಇರಬೇಕಾಗ್ತದೆ. ಸಹಜ ನ್ಯಾಚುರಲ್ ಆದ ಆಯುರ್ವೇದ ವಿಧಾನದಲ್ಲಿ ಆ ರೀತಿಯ ನ್ಯಾಚುರಲ್ ಈಸ್ಟ್ರೋಜನ್, ನ್ಯಾಚುರಲ್ ಆಗಿ ಇರುವಂಥ ನೈಸರ್ಗಿಕ ಫೈಟೋ ಈಸ್ಟ್ರೋಜನ್ಸ್ ಅಂತ ಇರ್ತದೆ. ಆ ರೀತಿಯ ಅದು ಇರುವಂತಹ ಔಷಧಗಳನ್ನು ಕೊಡುವುದರ ಮೂಲಕ, ಆಯುರ್ವೇದದಲ್ಲಿ ಅಂಥ ಔಷಧಗಳು ಇದೀಗ ನಾನು ಉದಾಹರಣೆಗೆ ಜ್ಯೇಷ್ಠಮಧು ಅಂತ ಹೇಳಿದೆ, ಅಂಥ ಔಷಧಗಳು ಇನ್ನೂ ಹಲವಾರಿದೆ. ಅದನ್ನು ಸಂಯೋಜನೆ ಮಾಡಿ ಕೊಡುವುದರ ಮೂಲಕ ಮೆನೋಪಾಸ್ ಹಂತವನ್ನು, ಎಷ್ಟೋ ಜನರಲ್ಲಿ ಮೆನೋಪಾಸ್ ಹಂತದಲ್ಲಿ ನಿದ್ರಾ ರಾಹಿತ್ಯ ಇರ್ತದೆ, ಸರಿಯಾಗಿ ನಿದ್ರೆ ಬರುವುದಿಲ್ಲ, ರಾತ್ರಿ ನಿದ್ದೆ ಬೀಳುವುದಿಲ್ಲ ಅಂತ ಹೇಳುವ ಸ್ಥಿತಿ ಇರ್ತದೆ. ಆ ಸ್ಥಿತಿಯಲ್ಲಿ ಅದನ್ನು ಕೂಡ ಈ ಆಯುರ್ವೇದದಲ್ಲಿರುವಂಥ ಈ ಔಷಧಗಳು ಸರಿ ಮಾಡ್ತದೆ ಮತ್ತು ಬೇರೆ ಲಕ್ಷಣಗಳನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಮತ್ತು ಆಯುರ್ವೇದದಲ್ಲಿರುವ ಪಂಚಕರ್ಮದ ವಿಧಾನವನ್ನು ಸಮರ್ಥವಾಗಿ ಬಳಸಿಕೊಳ್ಬೋದು. ವಿರೇಚನ ಕರ್ಮ ಅಂದರೆ ಕರುಳನ್ನು ಶುದ್ಧೀಕರಣ ಮಾಡುವಂಥ ವಿರೇಚನ ಚಿಕಿತ್ಸೆ ಮತ್ತು ಬಸ್ತಿ ಕರ್ಮ ಅಂತ ಇದೆ,
ಅದರ ಮೂಲಕ ಕೂಡ ಅದು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಒಳಗಿನ ಇಂಟರ್ನೆಟ್ ಅಂದರೆ ನಮ್ಮ ದೇಹದೊಳಗಿನ ಅಂತರ್ಜಾಲವನ್ನು ಸರಿಪಡಿಸುವಂಥ ಒಂದು ಅದ್ಭುತವಾದ ಆಯುರ್ವೇದ ಚಿಕಿತ್ಸೆ ಆಗಿರ್ತದೆ. ಎಷ್ಟೋ ಜನ ಇದರಿಂದ ಪ್ರಯೋಜನ ಪಡೆದಿದ್ದಾರೆ. ಮತ್ತು ಅದರ ಜೊತೆಗೆ ನಾವು ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಓಕೆ, ಇವಾಗ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ ನಾನು ಮೆನೋಪಾಸ್ನ ವಿಚಾರದಲ್ಲಿ ಹೇಳುವುದಿದ್ರೆ, ಸ್ಟಾಪ್ ಈಟಿಂಗ್ ಫೇಕ್ ಫುಡ್ ಅಂತ. ನಕಲಿ ಆಹಾರವನ್ನು ತ್ಯಜಿಸಿ, ಅಂದರೆ ಕೃತಕ ರಾಸಾಯನಿಕ ಹಾಕಿದ ಆಹಾರವನ್ನು ತ್ಯಜಿಸಿ. ಇನ್ನೊಂದು, ಕೆಲವು ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ. ನಾನು ಆ್ಯಂಟಿಬಯೋಟಿಕ್ ರೂಪದ ಸೋಪುಗಳನ್ನು ಬಳಸ್ತಾ ಇದ್ದೇನಾ? ನಿಜವಾಗಿ ಆ್ಯಂಟಿಬಯೋಟಿಕ್ ಅದು ತುಂಬ ರೀತಿಯ ಸೂಕ್ಷ್ಮಾಣುನಾಶಕ ಗುಣವುಳ್ಳ, ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಅಂತಹ ಸೋಪುಗಳು ದಿನನಿತ್ಯದ ಬಳಕೆಗೆ ನಾನು ಬಳಸ್ತಾ ಇದ್ದೇನೆ. ಹಾಗಿದ್ದರೆ ಅದು ಅಗತ್ಯ ಇಲ್ಲ, ಅದನ್ನು ನಿಲ್ಲಿಸಿಬಿಡಿ. ನೀವು ಸಾಮಾನ್ಯ ಸಹಜವಾದ ಸೋಪುಗಳನ್ನು ಬಳಸಿ. ಆ್ಯಂಟಿಬಯೋಟಿಕ್ ಸೋಪುಗಳನ್ನು ಆ್ಯಂಟಿಸೆಪ್ಟಿಕ್ ಸೋಪುಗಳನ್ನು ಬಳಸುವ ಅಗತ್ಯ ಇಲ್ಲ. ಒಂದನೇ ಪಾಯಿಂಟು. ಇನ್ನೊಂದು, ಆ್ಯಂಟಿಬಯೋಟಿಕ್ಗಳಂಥ ಮದ್ದುಗಳನ್ನು ನಾನು ಎಷ್ಟು ಸಮಯ ಆಗಾಗ ತೆಗೆದುಕೊಳ್ತಾ ಇದ್ದೇನಾ? ಅಗತ್ಯ ಇಲ್ಲದೆ, ಸರಿಯಾಗಿ ವೈದ್ಯರು ಸೂಚಿಸದೆ, ತಪಾಸಣೆಗೆ ಒಳಪಡಿಸದೆ ನಾನು ತೆಗೆದುಕೊಳ್ತಾ ಇದ್ದೇನೆ ಅಂತ ಇನ್ನೊಂದು ಪ್ರಶ್ನೆ ಹಾಕ್ಕೊಳ್ಳಿ. ಹಾಗಿದ್ದರೆ ಅದರ ಕುರಿತು ಇನ್ನೊಂದು ಯೋಚನೆ ಮಾಡಿ. ಇನ್ನೊಂದು, ಮೌತ್ ವಾಶ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಮೌತ್ ವಾಶ್. ಕೆಲವರಿಗೆ ಸಾಮಾನ್ಯ ಬ್ರಷ್ ಮಾಡಿದರೆ ಸಾಕಾಗುವುದಿಲ್ಲ, ಅವರು ಬಾಯಿಯ ದುರ್ವಾಸನೆಗೆ ಅಂತೇಳಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮೌತ್ ವಾಶ್ ಅಂತ ಹೇಳಿ ಬಳಸ್ತಾರೆ. ಅದು ಮಾರ್ಕೆಟಿನಲ್ಲಿ ಬಿಸಿ ದೋಸೆ ಹಾಗೆ ಖರ್ಚಾಗ್ತದೆ, ಯಾಕೆಂದರೆ ಬಾಯಿಯ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದನ್ನು ಬಳಸ್ತಾ ಇದ್ದರೆ ಅದನ್ನು ನಿಲ್ಲಿಸಿ. ಸಾಮಾನ್ಯವಾಗಿ ಸಹಜವಾಗಿ ಒಂದು 2ರಿಂದ 3 ನಿಮಿಷ ಸರಿಯಾದ ಕ್ರಮದಲ್ಲಿ ಬ್ರಷ್ ಮಾಡಿ, ಬಾಯಿಯ ದುರ್ವಾಸನೆಗೆ ಸಾಕಾಗ್ತದೆ. ಇದು ಒಂದು. ಇನ್ನೊಂದು, ಆ್ಯಂಟಿಬಯೋಟಿಕ್ ಅಧಿಕವಾಗಿ ಹಾಕಿದಂಥ ಮಾಂಸವನ್ನು ನಾನು ಅಧಿಕವಾಗಿ ಅಂಥ ಆಹಾರವನ್ನು ನಾನು ಸೇವನೆ ಮಾಡ್ತಾ ಇದ್ದೇನೆ ಎನ್ನುವ ಪ್ರಶ್ನೆಯನ್ನು ನಿಮಗೆ ನೀವೇ ಹಾಕಿಕೊಳ್ಳಿ. ಹಾಗಿದ್ದರೆ ಅದನ್ನು ತ್ಯಜಿಸಿ. ಇದು ಇನ್ನೊಂದು ಪ್ರಶ್ನೆ. ಮತ್ತೊಂದು, ನಾನು ನನ್ನ ಆಹಾರ ವಿಧಾನದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಇದರಲ್ಲಿ ನಮ್ಮ ಒಂದು ಕನ್ನಡಕ, ಯಾವ ಕನ್ನಡಕ? ಟಾಕ್ಸಿನ್ ಲೆನ್ಸ್ ಅಂತ. ಅಂದರೆ ಯಾವುದರಲ್ಲಿ ಈ ಥರ ವಿಷಕಾರಿಕ ರಾಸಾಯನಿಕ ಇದೆ ಅದನ್ನು ನೋಡುವಂತಹ ಒಂದು ದೃಷ್ಟಿಕೋನ ಅಥವಾ ಅಂತಹ ಒಂದು ಕನ್ನಡಕವನ್ನು, ಕನ್ನಡಕ ಅಂದರೆ ನಮ್ಮ ಮನಸ್ಸಿನ ಒಳಗೆ ಆ ಒಂದು ಕನ್ನಡಕವನ್ನು ಹಾಕಿಕೊಳ್ಳುವುದು. ಇದರಲ್ಲಿ ಯಾವುದೇ ಒಂದು ಆಹಾರ ತೆಗೆದುಕೊಳ್ಬೇಕಿದ್ರೂ ಕೂಡ ಇದರಲ್ಲಿ ಏನಾದರೂ ರಾಸಾಯನಿಕ ಇದೆಯಾ? ಇದು ನೈಸರ್ಗಿಕವಾ? ಇದು ಮಾನವ ನಿರ್ಮಿತ ಆಹಾರವೋ ಅಥವಾ ನಿಸರ್ಗ ನಿರ್ಮಿತ ಆಹಾರವೋ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಅದನ್ನೇ ಆಲೋಚನೆ ಮಾಡಿ, ನಿಮ್ಮ ಮನೆಯವರಿಗೂ ಅದರ ಕುರಿತು ತರಬೇತಿ ಕೊಡಿ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ, ಬರೇ ಮೆನೋಪಾಸ್ ಇರುವವರಿಗೆ ಅಂತ ಅಲ್ಲ, ಎಲ್ಲರಿಗೂ ಕೂಡ. ಆದರೆ ಮನೆಯಲ್ಲಿ ಆಹಾರದ ಬಗ್ಗೆ ಶಿಕ್ಷಣ, ಮನೆಯವರ ಆಹಾರ ಹೆಚ್ಚಾಗಿ ಮಹಿಳೆ ಮೇಲೆ ಅವಲಂಬಿತ ಇರ್ತದೆ. ತಾಯಂದಿರು ಮಕ್ಕಳನ್ನು ಅಥವಾ ಎಲ್ಲರನ್ನು ಯಾವ ರೀತಿ ತಯಾರು ಮಾಡ್ತಾರೆ, ತಾಯಂದಿರು ಯಾವ ರೀತಿಯ ಫುಡ್ಡನ್ನು ಪ್ರೇರಣೆ ಕೊಡ್ತಾರೆ, ಆ ರೀತಿಯ ಆಹಾರದ ಅಭ್ಯಾಸ ಆಗ್ತದೆ. ಆದ ಕಾರಣ ನನ್ನ ರೋಗಿಗಳಲ್ಲಿ ಬಹಳಷ್ಟು ಜನ ನಾನು ಈ ರೀತಿಯ ಬದಲಾವಣೆಗಳನ್ನು ನಾನು ತಂದಿದ್ದೇನೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೇನೆ, ಅಹಂಕಾರ ಅಲ್ಲ. ಸೊ ಆ ರೀತಿಯ ಬದಲಾವಣೆಗಳು ಸಾಧ್ಯ ಇದೆ. ಎಷ್ಟೋ ಜನ ಇದ್ದಾರೆ ಆ ರೀತಿಯ ಬದಲಾವಣೆ ತಮ್ಮ ಮನೆಯಲ್ಲಿ ಮಾಡಿಕೊಂಡು. ಯಾಕೆಂದರೆ ಅವರಿಗೆ ಗೊತ್ತಿರುವುದಿಲ್ಲ ಅದರಿಂದ ಏನು ಹಾನಿ ಆಗ್ತದೆ ಅಂತ. ಹೇಳಿದ ಮೇಲೆ ಗೊತ್ತಾಗ್ತದೆ, ಅದನ್ನು ಜಾರಿಗೆ ತರ್ತಾರೆ. ಜಾರಿಗೆ ತಂದ ಮೇಲೆ ಎಷ್ಟೋ ಅವರು ತೊಂದರೆಗಳಿಂದ ಪಾರಾಗಿದ್ದಾರೆ. ಆದ ಕಾರಣ ಎಲ್ಲ ಸಂಗತಿಗಳನ್ನು ನಾವು ಒಟ್ಟಿಗೆ ಇಟ್ಟು ನೋಡಬೇಕು ಎನ್ನುವುದು ನನ್ನ ಸಂದೇಶ. ಇವತ್ತಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು, ಮೆನೋಪಾಸ್ ಆದ ಮಹಿಳೆಯನ್ನು ಮನೆಯ ಸದಸ್ಯರು ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್, ಅವರನ್ನು ಬಹಳ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನೋಡಬೇಕು. ಅದನ್ನು ಬೇರೆಯ ಒಂದು ದೃಷ್ಟಿಕೋನದಿಂದ ಅಥವಾ ಅದನ್ನೊಂದು ತಿರಸ್ಕಾರದ ರೀತಿಯಲ್ಲಿ ನೋಡುವುದು. ಸಾಮಾನ್ಯವಾಗಿ ಒಬ್ಬರು ಗಂಡ ತಮ್ಮ ಮಹಿಳೆಯನ್ನು, ಪತ್ನಿಯನ್ನು ಕರ್ಕೊಂಡು ಬಂದಿದ್ರು, ಅದು ನಿಜವಾಗಿ ಮೆನೋಪಾಸಲ್ ಸಿಂಡ್ರೋಮ್ ಆಗಿತ್ತು. ಅವರು ಮಾತಾಡುವ ಧಾಟಿಯಲ್ಲೇ ಇದು ಇವಳದ್ದು ಯಾವಾಗಲೂ ಇದ್ದದ್ದೇ, ಇದು ಎಂತ ಮದ್ದು ಮಾಡಿದ್ರು ಕಮ್ಮಿ ಆಗೋದಿಲ್ಲ, ಇದಕ್ಕೆ ಮದ್ದು ಮಾಡೋದು ಸುಮ್ಮನೆ, ಅವಳು ಹೆಂಡತಿ ಹೇಳಿದ್ಲು ಅಂತ ನಾನು ಕರ್ಕೊಂಡು ಬಂದೆ ನಿಮ್ಮ ಹತ್ರ. ಈ ರೀತಿಯ ಒಂದು ಧಾಟಿಯಲ್ಲಿ ಬಹಳಷ್ಟು ಕುಟುಂಬದ ಸದಸ್ಯರು ಮಾತಾಡುವುದನ್ನು ನಾನು ಕಿವಿಯಾರ ಕೇಳಿದ್ದೇನೆ. ಆದ ಕಾರಣ ಮಹಿಳೆ, ಆ ತಾಯಿಯ ಪಾತ್ರ ತನ್ನ ಜೀವನದಲ್ಲಿ ಯಾವ ಒಂದು ಅಮೂಲ್ಯವಾದ ಜವಾಬ್ದಾರಿಗಳನ್ನು ನಿರ್ವಹಿಸಿದೆ, ಅದು ಎಲ್ಲದಕ್ಕೂ ಬೆಲೆ ಕೊಟ್ಟು ಆ ಮನೆಯ ಕುಟುಂಬ ಸದಸ್ಯರ ಗಂಡ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಆ ಒಂದು ಅವಳು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾಳೆ, ಒಬ್ಬ ಮೆನೋಪಾಸ್ ಹಂತವನ್ನು ತಲುಪಿದಂಥ ಮಹಿಳೆ, ಅದಕ್ಕೆ ಆ ಸಂದರ್ಭಕ್ಕೆ ಒಂದು ಗೌರವ ಕೊಡುವುದು ಅಂತ ಉಂಟು. ಆ ಗೌರವ ಕೊಟ್ಟು ಅದನ್ನು ನಿಭಾಯಿಸುವಂತಹ ಒಂದು ಸಂಗತಿಯನ್ನು ಕುಟುಂಬದ ಸದಸ್ಯರು ರೂಢಿಸಿಕೊಡಬೇಕು ಅಂತ ನಾನು ಇಷ್ಟರವರೆಗೆ ಇಂತಹ ಕೇಸುಗಳನ್ನು ಹ್ಯಾಂಡಲ್ ಮಾಡಿದ ಒಂದು ಅನುಭವದ ಹಿನ್ನೆಲೆಯಲ್ಲಿ ಈ ಒಂದು ಸಂದೇಶವನ್ನು ಕೂಡ ನಾನು ಸಮಾಜಕ್ಕೆ ಸ್ಪಷ್ಟಪಡಿಸ್ತಾ ಇದ್ದೇನೆ.
ಓಕೆ ವೈದ್ಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾನೇ ಚೆನ್ನಾಗಿ ಸ್ಪಷ್ಟವಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೆನೋಪಾಸ್ನ ಬಗ್ಗೆ ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ. ನಿಮಗೂ ಕೂಡ ತುಂಬ ಚೆನ್ನಾಗಿ ಈ ಒಂದು ವಿಚಾರಗಳು ಅರ್ಥ ಆಗಿರುತ್ತೆ. ಹಾಗೆಯೇ ಇವತ್ತಿನ ಒಂದು ಸಂಚಿಕೆ ನಿಮಗೂ ಕೂಡ ಅನುಕೂಲ ಆಗಿರುತ್ತೆ ಅಂತ ಅನ್ಕೋತೀವಿ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಮೆನೋಪಾಸ್ ಆದಂಥ ಸಂದರ್ಭದಲ್ಲಿ ಹೆಣ್ಣನ್ನು ತುಂಬಾ ಕಾಳಜಿ ಮಾಡಿ ಆಕೆಯನ್ನು ಅರ್ಥ ಮಾಡಿಕೊಂಡು ಮುಂದುವರಿಯಿರಿ. ಯಾಕೆಂತ ಹೇಳಿದರೆ ಆ ಒಂದು ಸಮಯದಲ್ಲಿ ಆಕೆಗೆ ಕಾಳಜಿ ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆಯೇ ನೀವು ಈ ವಿಚಾರದ ಬಗ್ಗೆ ಇನ್ನಷ್ಟು ನಮ್ಮ ವೈದ್ಯರ ಹತ್ರ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇವ್ರದ್ದು ನರಿಮುಗಿರಿನಲ್ಲಿ ಪ್ರಸಾದಿನಿ ಆಯುರ್ ನಿಕೇತನ ಅನ್ನುವಂಥ ಆಯುರ್ವೇದ ಆಸ್ಪತ್ರೆ ಇದೆ. ಇಲ್ಲಿಗೆ ಕೂಡ ನೀವು ಭೇಟಿಯನ್ನ ಮಾಡಬಹುದು. ಹಾಗೆಯೇ ವೈದ್ಯರ ಜೊತೆ ಮಾತುಕತೆಯನ್ನು ನಡೆಸಬಹುದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ಹಾಗೆಯೇ ಮೆನೋಪಾಸ್ ಬಗೆಗಿನ ವಿಚಾರಗಳನ್ನೇ ಕಂಟಿನ್ಯೂ ಮಾಡ್ತೀವಿ. ಇನ್ನಷ್ಟು ಕುತೂಹಲಕಾರಿ ವಿಚಾರಗಳು ಆ ಒಂದು ಸಂಚಿಕೆಯಲ್ಲಿ ಇರುತ್ತೆ ಅಂತ ಹೇಳ್ತಾ, ಇನ್ನು ಪ್ರತಿಯೊಬ್ಬರು ಕೂಡ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಏರುಪೇರುಗಳು ಕಂಡು ಬಂದರೆ ವೈದ್ಯರನ್ನ ಸಂಪರ್ಕ ಮಾಡಿ ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯವನ್ನ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.